ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಯೂಟ್ಯೂಬರ್ಗಳಿಗೆ ಏಟು ಕೊಟ್ಟ ದುಷ್ಟರ್ಯಾರು? ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿಂದೆ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂದು ಆರೋಪಿಸಲಾದ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸುತ್ತಿದೆ. ಇನ್ನೊಂದೆಡೆ ಧರ್ಮಸ್ಥಳದಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ನಡೆದಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಜನರನ್ನ ಚದುರಿಸಿದ್ರು. ಇದಾದ ನಂತರ ಒಂದು ಗುಂಪು ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಎದುರು ಧರಣಿ ನಡೆಸಿತ್ತು. ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದಂತೆಯೇ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಧಾವಿಸಿದ್ರು. ಇದಕ್ಕೂ ಮುನ್ನ ಬಿಗ್ ಬಾಸ್ ಸ್ಪರ್ಧಿ ರಜತ್ ಎಂಬುವರು ಧರ್ಮಸ್ಥಳ ಗ್ರಾಮದ ಪಾಂಗಾಳದಲ್ಲಿರುವ ದಿವಂಗತ ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ರು. ಈ ಮಾಹಿತಿ ತಿಳಿದು ಅವರನ್ನ ಮಾತನಾಡಿಸಲು ಕೆಲ ಯೂಟ್ಯೂಬರ್ಗಳು ಪಾಂಗಾಳ ರಸ್ತೆಯ ಬಳಿ ಸೇರಿದ್ರು. ಆಗ ಸ್ಥಳಕ್ಕಾಗಮಿಸಿದ ಗುಂಪೊಂದು ಅವರ ಜೊತೆ ವಾಗ್ವಾದ ನಡೆಸಿತ್ತು. ಇದೇ ವೇಳೆ ಯೂಟ್ಯೂಬರ್ಗಳ ಮೇಲೆ ಗುಂಪೊಂದು ಹಲ್ಲೆ ನಡೆಸಿದೆ ಎಂದು ಆರೋಪಿಸಲಾಗಿದೆ. ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಈಗ ಶಾಂತವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಳ್ಳಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಅವರು ತಿಳಿಸಿದ್ದಾರೆ. ಯೂಟ್ಯೂಬರ್ಗಳ ಮೇಲೆ ನಡೆದ ಹಲ್ಲೆ ಮತ್ತು ಅವರ ಎರಡು ವಾಹನಗಳಿಗೆ ಹಾನಿ ನಡೆಸಿದ ಬಗ್ಗೆ ಹಾಗೂ ಖಾಸಗಿ ನ್ಯೂಸ್ ಚಾನೆಲ್ ವರದಿಗಾರನ ಮೇಲೆ ನಡೆದ ಹಲ್ಲೆಗೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಲಾಗುತ್ತಿದೆ. ಲಾಠಿ ಪ್ರಹಾರ ನಡೆದ ಸ್ಥಳದಲ್ಲಿ, ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣದಲ್ಲಿ ಮತ್ತು ಆಸ್ಪತ್ರೆಯ ಮುಂದೆ ಕಾನೂನುಬಾಹಿರವಾಗಿ ಗುಂಪು ಸೇರಿರುವ ಬಗ್ಗೆ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಅವರು ಹೇಳಿದರು.
ಇವತ್ತು ದಿವಸ ಸಂಜೆ ಸುಮಾರು ಒಂದು 5-5:30 ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವ ಸ್ಥಳೀಯರು ಮತ್ತು ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ. ಮತ್ತು ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಥರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಬಂದಿದ್ದಾರೆ. ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದರು. ಸೊ ಇದರಲ್ಲಿ ಡಾಕ್ಟ್ರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ದರು, ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವೀಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ವೀಡಿಯೋಸ್ ಕಲೆಕ್ಟ್ ಮಾಡಿದರಲ್ಲಿ ಯಾವುದು ಅಸಾಲ್ಟ್ ಮಾಡಿರೋದು ನಮಗೆ ಇನ್ನೂ ಸಿಗಲಿಲ್ಲ, ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವೀಡಿಯೋಸ್ ಮೇಲೆ ಯಾರ್ಯಾರ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ. ಸರ್, ಈ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ, ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ, ಎಲ್ಲರನ್ನ ಬಂಧಿಸಿ ಅಂತ. ಅವರ ಒತ್ತಾಯ ಏನು ಆ್ಯಕ್ಚುಲಿ ಅಂತ? ಈಗ ಒಟ್ಟು 3 ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಮತ್ತು ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಒಟ್ಟು 4 ಜನ ಅಡ್ಮಿಟ್ ಆಗಿದ್ದಾರೆ, ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ. ಮತ್ತು ಇಲ್ಲಿ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ, ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡೋದಿಲ್ಲ. ಆಮೇಲೆ SIT ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಯೂಟ್ಯೂಬ್ಗಳಲ್ಲಿ. ಈಗ ಇಲ್ಲಿ ಅವರಿಗೆ ನಾವು ವಾರ್ನ್ ಮಾಡಿ ಹೇಳಿದ್ದೀವಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ. ನಿಮ್ಗೇನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು. ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ದೇರ್ ಆಲ್ಸೋ. ಯಾರ್ದು ದೂರ ಇದ್ದರೇನು ಲಿಖಿತವಾಗಿ ಕೊಡಬಹುದು, ಅವ್ರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಟೋಲ್ಡ್. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ಈಗ ಇವತ್ತು ಸಂಜೆ ಅದು SIT ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ. ಬಟ್ ಈಗ ಮುಂದೆ ನಾವು ಅಡಿಷ್ನಲ್ ಫೋರ್ಸ್ ಇದ್ದರು, ತಮ್ಮೆಲ್ಲರೂ ಗೊತ್ತಿದೆಯೇ SITಗೋಸ್ಕರ ಎಷ್ಟು ಜನ ಇದ್ದರು ಎಂದು. ಇನ್ನೂ ಅಡಿಷ್ನಲ್ ಫೋರ್ಸನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ. ಅಡಿಷ್ನಲ್ 3 KSRP ಬಂದಿದೆ, ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ. ಸುಳ್ಳು ಮಾಹಿತಿ ಇಲ್ಲ, ಪೊಲೀಸ್ನವ್ರ ಮೇಲೆ ಹಲ್ಲೆ ಆಗಿದೆ, ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವದಂತಿ. ಅದು ಆ ಥರ ಯಾವುದು ಸರ್? ಈಗ ಯೂಟ್ಯೂಬ್ನಲ್ಲಿ ಬರುವ ಅವಹೇಳನ ವಿಷಯಗಳನ್ನು ದಾಖಲೆಯಾಗಿ ಕೊಟ್ಟರೆ ನೀವು ಅದನ್ನು ಇದು ಮಾಡ್ತೇನೆ. ಈಗ ದಾಖಲಾತಿಗಳು ಕೆಲವೊಂದು ಈಗಾಗಲೇ ಅದು ಎಲ್ಲ ಕೋರ್ಟ್ನಲ್ಲಿ ಇದೆಯೇ. ಹಲವು ವಿಚಾರಗಳು ಅವರು ಬೆಂಗಳೂರು ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ಈಗಾಗಲೇ ಇದೆ. ವಿತ್ ರಿಗಾರ್ಡ್ ಟು ಡಿಫಮೇಷನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು. ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತೊಗೊಳ್ತೀವಿ. ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾತು ಬಂದ್ರೇನು ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್. ಆ ಥರ ದೂರು ಕೊಟ್ಟರೆ ನಾವು ಅದನ್ನು. ಸರ್, ಈಗ SIT ತನಿಖೆಯ ಬಗ್ಗೆ 100 ಶವಗಳು ಸಿಕ್ಕಿತು ಅನ್ನುವಂಥ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರೊಟೆಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಅವರು ಅಂದರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್. ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ? ನೀವು ಆ್ಯಸ್ ಐ ಟೋಲ್ಡ್ ಅವ್ರದ್ದು ಸ್ಟ್ಯಾಂಡ್ ಈ ಥರ SIT ಅವರು ಆ ಥರ ಹೇಳ್ತಾ ಇದ್ದಾರೆ. ಬಟ್ ಯಾವುದು ನಿಜ ಸತ್ಯ ಎಂದು ದ್ಯಾಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ SIT. ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ SIT ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ
ದಿಸ್ ಕೈಂಡ್ ಆಫ್ ಗೆಸ್ಸಿಂಗ್ ಮಾಡೋದು ಬೇಡ. SIT ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಸೊ ಅವರು ಮಾಡಿ ದೆನ್ ಅಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಟು ಪಬ್ಲಿಕ್ ದೇ ವಿಲ್ ಡೂ ಇಟ್. ಸರ್, ಈಗ ಗೊಂದಲ ಸೃಷ್ಟಿ ಮಾಡೋರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ತೀರಿ? ಈಗ ಸಾಕಷ್ಟು ಮಂದಿ ಅಸ್ಥಿ ಪಂಜರ ವಿರುದ್ಧ ಕೂಡ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ, ಅದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಿರೋ ಈಗ ಇಫ್ ವಿ ಗೆಟ್ ಅನ್ ಅಪ್ರೂವ್ಡ್ ಡಾಕ್ಯುಮೆಂಟ್ ಆ್ಯಂಡ್ ಕಂಪ್ಲೇಂಟ್ ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಆಲ್ರೆಡಿ ನಾವು ಹಲವು ಕೇಸ್ಗಳು ಇದರ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು 10 ಕೇಸ್ ಮಿನಿಮಮ್ ಮಾಡಿರಬೇಕು. ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ಸ್ ಬಟ್ ಮಿನಿಮಮ್ ಅಟ್ಲೀಸ್ಟ್. ಇವತ್ತು ನಮ್ಮ ಜೊತೆಗೆ ಸುದ್ದಿಗೊಂದು ಗುದ್ದುವಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರಿ, ನಿನ್ನೇನು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಈ ಹಲ್ಲೆ ಅಥವಾ ಗುಂಪು ಘರ್ಷಣೆ ಮಾಡುವ ಅಗತ್ಯ ಏನಿತ್ತು ಅಂತ ನೋಡಿ. ಮೊದಲಿಗೆ ನಿನ್ನೆ ನಡೆದಂಥ ಆ ಘಟನೆಗೆ ಸುರಿಗೆ ಖಂಡನೆ ವ್ಯಕ್ತಪಡಿಸಬೇಕು. ಯಾಕಂತ ಹೇಳಿದರೆ ಯೂಟ್ಯೂಬರ್ಗಳಾಗಲಿ, ಸ್ಯಾಟಲೈಟ್ ಮಾಧ್ಯಮಗಳಾಗಲಿ, ಬೇರೆ ಸಮೂಹ ಮಾಧ್ಯಮಗಳಾಗಲಿ, ಯಾವುದೇ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವವರು ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂಥವರ ಮೇಲೆ ಹಲ್ಲೆ ಮಾಡುವುದು ಅತ್ಯಂತ ಖಂಡನೀಯ. ಇಂತಹ ಸಂದರ್ಭದಲ್ಲಿ ನಾವು ಆ ಪ್ರಕರಣ ಯಾಕೆ ನಡೆಯಿತು ಎನ್ನುವುದನ್ನು ಸುರಿವಿಗೆ ನೋಡ್ಕೋಬೇಕು. ಯಾಕಂತ ಹೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ಒಬ್ಬ ವ್ಯಕ್ತಿ ಹೇಳಿಕೊಂಡು ಬಂದಿದ್ದ. ಆತನಿಗೆ ಯಾವುದೋ ಒಬ್ಬ ಯೂಟ್ಯೂಬರ್ ಭೀಮಾ ಅಂತೇಳಿ ಹೆಸರಿಟ್ಟಿದ್ದ. ಆ ಹೆಸರಿಗೆ ಸುರಿವಿಗೆ ಅಪಸ್ವರ ಬಂದಿತ್ತು. ಅದಕ್ಕೆ ಸರಿಯಾದ ರೀತಿಯ ಪ್ರಚಾರ ಸಿಗಲಿಲ್ಲ. ಒಂದು ವೇಳೆ ಆ ಹೆಸರಿಗೆ ಸುರಿಗೆ ಪ್ರಚಾರ ಸಿಗ್ತಾ ಇದ್ದರೆ ಅದು ಅಂಬೇಡ್ಕರನ್ನು ಉದ್ದೇಶಿಸಿಕೊಂಡು ಒಂದು ಸಮುದಾಯವನ್ನು ಗುರುತಿಸುವಂತಹ ಒಂದು ಹೆಸರನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ಆವತ್ತೇ ಇದು ಮತ್ತೊಂದು ಮಜಲಿಗೆ ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಶವಗಳನ್ನು ಹೂತಿಟ್ಟಂಥ ವ್ಯಕ್ತಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತಿದ್ದವ. ಆತ ಉಜಿರೆಯಲ್ಲೂ ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತಾ ಇದ್ದ. ಅಂಥವ ಬಂದ ಸಂದರ್ಭದಲ್ಲಿ ಆತನಿಗಿಂತ ಭೀಮಾ ಅಂತ ಒಂದು ಹೆಸರು ಇಟ್ಟರಲ್ಲ, ಆ ಹೆಸರು ಇಟ್ಟದ್ದೇ ಒಂದು ರೀತಿಯಲ್ಲಿ ಕುಚೋದ್ಯ. ಬೇರೆ ಯಾವುದು ಹೆಸರು ಇಟ್ಟಬಹುದು ಇತ್ತು, ಬೇಡ ಅನಾಮಿಕ ಅಂತ ಹೇಳಿ ಇಟ್ಟಿದ್ರೆ ಸಮಸ್ಯೆ ಇರಲಿಲ್ಲ. ಯಾರು ಗೊತ್ತಿಲ್ಲದವನು ಸ್ವತಃ ಅವನೇ ಹೇಳಿದ್ದಾನೆ ತನ್ನ ಹೆಸರನ್ನು, ತನ್ನ ಐಡೆಂಟಿಟಿಯನ್ನು, ಗುರುತನ್ನು ಬಹಿರಂಗಪಡಿಸಬಾರ್ದು ಅಂತ ಹೇಳಿ ಹೇಳಿದ್ದಾನೆ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅದಕ್ಕೆ ಅವಕಾಶಗಳಿದೆ. ನ್ಯಾಯಾಲಯ ಸಹ ಅದನ್ನು ಒಪ್ಪಿಕೊಂಡಿದೆ. ಅದರಿಂದಾಗಿ ಅದಕ್ಕೆ ಭೀಮಾ ಅಂತ ಹೇಳಿ ಹೆಸರಿಟ್ಟಿದ್ದಂತಹ ಯೂಟ್ಯೂಬರ್ ಮೇಲೆ ಮೊದಲು ಕ್ರಮ ಆಗಬೇಕಿತ್ತು. ಯಾರು ಅದನ್ನು ಸೀರಿಯಸ್ ಆಗಿ ಆಲೋಚನೆ ಮಾಡಲಿಲ್ಲ, ಸೀರಿಯಸ್ ಆಗಿ ಪ್ರತಿಭಟನೆಯನ್ನು ಮಾಡಲಿಲ್ಲ. ಅಲ್ಲಿಗೆ ವಿಷಯ ಬಿಡು. ಆತ ಬಂದು ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಲಯದಲ್ಲಿ 183 ಸ್ಟೇಟ್ಮೆಂಟ್ ಕೊಟ್ಟು ತದನಂತರ ಹೋಗಿದ್ದ. ಅದನಂತರ SIT ಫಾರ್ಮೇಷನ್ ಆದದ್ದು. SIT ಫಾರ್ಮೇಷನ್ ಅದ ನಂತರ ಅವ ಬಂದದಲ್ಲ, ಅವ ಬಂದ ಮೇಲೆ SIT ಫಾರ್ಮೇಷನ್ ಆದದ್ದು. ಯಾಕೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ADGP ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ SIT ಫಾರ್ಮೇಷನ್ ಮಾಡ್ತದೆ ಅಂತ ಹೇಳಿದರೆ, ಆತ ಹೇಳಿದ ಹೇಳಿಕೆಯ ಆಧಾರದಲ್ಲಿ ಇದು ಒಂದು ಮಾಸ್ ಬರಿಯಲ್ ಕೇಸ್ ಅಂತ ಹೇಳಿ ಸಾಮೂಹಿಕವಾಗಿ ಮೃತದೇಹಗಳನ್ನು ಹೂಳಲಾಗಿದೆ ಅಂತೇಳಿ ಕ್ರಮಬದ್ಧವಾಗಿ ಅದನ್ನು ಸಂಸ್ಕಾರ ಮಾಡಲಿಲ್ಲ. ಒಟ್ಟಾರೆಯಾಗಿ ಒಂದು ರಾಶಿಯಲ್ಲಿ ಒಂದು 10 ಹೆಣ, ಒಂದು ರಾಶಿಯಲ್ಲಿ 25 ಹೆಣ, ಒಂದು ರಾಶಿಯಲ್ಲಿ ಒಂದು 50 ಹೆಣ, ಈ ರೀತಿಯಾಗಿ ಅಮಾನವೀಯ ರೀತಿಯಲ್ಲಿ ಮೃತದೇಹಗಳ ವಿಲೇವಾರಿ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ SIT ರಚನೆ ಮಾಡಿತ್ತು. ಇದರ ಬಗ್ಗೆ ಸುದೀರ್ಘ ತನಿಖೆ ಆಗಬೇಕು ಅಂತ. ಯಾಕಂದ್ರೆ ಇದರ ಬಗ್ಗೆ ಸುದೀರ್ಘ ತನಿಖೆ ಆಗಬೇಕು ಅಂತ ಹೇಳಿ ಅವರಿಗೂ ಸರಿಯಾದ ಮಾಹಿತಿಗಳಿಲ್ಲ. ಅವರು ಅವರ ಇಲಾಖಾ ಅಧಿಕಾರಿಗಳೊಂದಿಗೆ ಒಂದು ರಿಪೋರ್ಟನ್ನು ಕೇಳ್ತಾ ಇದ್ರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇಲ್ಲ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ವರದಿಯನ್ನು ಕೊಡ್ತಾ ಇದ್ರು.
ಅಲ್ಲಿ ಆ ರೀತಿಯ ಘಟನೆಗಳು ನಡೆದ ನಿದರ್ಶನಗಳಿವೆಯಾ, ಹಾ. ಸಾಧ್ಯತೆಗಳಿವೆಯಾ ಎನ್ನುವುದನ್ನು ಕೇಳ್ತಾ ಇದ್ರೆ ಸ್ಥಳೀಯ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇಲ್ಲಿ ನೇತ್ರಾವತಿ ನದಿಯಲ್ಲಿ ಸಿಕ್ಕಿದಂತಹ ಅಪರಿಚಿತ ಮೃತದೇಹಗಳನ್ನು ಗ್ರಾಮ ಪಂಚಾಯತ್ನವರು ಇಲ್ಲಿ ಹೂತಂತ ನಿದರ್ಶನಗಳಿವೆ. ಗ್ರಾಮ ಪಂಚಾಯತ್ನಲ್ಲಿ ಇಷ್ಟು ವರ್ಷಗಳಲ್ಲಿ ಇಷ್ಟೇ ಮೃತದೇಹಗಳನ್ನು ಹೂಳಲಾಗಿದೆ ಎನ್ನುವಂಥ ದಾಖಲೆಗಳಿವೆ. ಆದರೆ ಇದು ಮಾಸ್ ಬರಿಯಲ್ ಅಲ್ಲ. ದಿವಸಕ್ಕೆ ಒಂದ, ವಾರಕ್ಕೆ ಒಂದ, ಎರಡ, ತಿಂಗಳಿಗೆ 4 ಈ ರೀತಿಯಾಗಿ ಮೃತದೇಹಗಳು ಇಲ್ಲಿ ಪತ್ತೆ ಆಗ್ತಾ ಇದ್ದವು. ಅದನ್ನು ಕ್ರಮಬದ್ಧವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಕಾದಿರಿಸಿ ಪತ್ರಿಕಾ ಪ್ರಕಟಣೆ ನೀಡಿ ಕೊನೆಯ ಹಂತದಲ್ಲಿ ಅದನ್ನು ಹೂಳಲಾಗಿದೆ. ಆದ್ದರಿಂದಾಗಿ ಇದಕ್ಕೆ ಎಲ್ಲದಕ್ಕೂ ದಾಖಲೆಗಳಿವೆ. ಅದರಿಂದ ಇದು ಮಾಸ್ ಬರಿಯಲ್ ಅಲ್ಲ, ಸಾಮೂಹಿಕ ಅಂತ್ಯಕ್ರಿಯೆ ಅಲ್ಲ. ಕ್ರಮಬದ್ಧವಾಗಿ ಅದನ್ನು ಅಂತ್ಯಕ್ರಿಯೆ ನಡೆಸಲಾಗಿದೆ ಅಂತೇಳಿ ಅವರು ವರದಿ ಕೊಡ್ತಾ ಇದ್ರು, ಸರ್ಕಾರವು ಕಣ್ತೆರಿತಾ ಇತ್ತು. ಸರ್ಕಾರ ಯಾಕೆ ಈಗ ಅಂದ್ರೆ ಏನು ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಠಾಣೆಗಳಲ್ಲಿ ಈ ರೀತಿಯಾಗಿ ವರದಿಯನ್ನು ಕೇಳಲಿಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಮುಖ್ಯಮಂತ್ರಿಯವರು ಮತ್ತು ಗೃಹ ಸಚಿವರು ಈ ಬಗ್ಗೆ ಹೇಳಿದರು, ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತೇಳಿ. ತದನಂತರದಲ್ಲಿ ಅವರ ಮೇಲೆ ಒತ್ತಡ ಬಂತು. ಒತ್ತಡ ಅಂತ ಹೇಗೆ ಬಂತು ಅಂತ ಹೇಳಿದರೆ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಮತ್ತೆ ಇತರ ಕೆಲವು ಇಂಟೆಲೆಕ್ಚುವಲ್ಗಳು ಅವರನ್ನು ಮುಖ್ಯಮಂತ್ರಿಯವರನ್ನು ಮೀಟ್ ಮಾಡಿದರು. ಯಾವಾಗ ಒಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎದುರು ಬಂದು ಇಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಹ ಅದನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಸಹಜವಾಗಿ. ಯಾಕಂತ ಹೇಳಿದ್ರೆ, ನೀವು ದೂರು ಕೊಡುವವನ ತೂಕದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವವನ ವ್ಯಕ್ತಿತ್ವ ಅಡಗಿರ್ತದೆ. ಯಾವನೋ ಒಬ್ಬ ಸಾಮಾನ್ಯ ಜನ ಹೋಗಿ ಮುಖ್ಯಮಂತ್ರಿಗಳಿಗೆ ದೂರು ಕೊಡ್ತಾ ಇದ್ರೆ ಆ ದೂರನ್ನು ತೆಗೆದವರು ಸೈಡಿಗೆ ಇಡ್ತಾ ಇದ್ರು, ಆಯ್ತಪ್ಪ ನಾನು ತನಿಖೆ ಮಾಡಿಸ್ತೇನೆ ಅಂತ ಹೇಳಿ. ಆದ್ರೆ ದೂರು ಕೊಟ್ಟವನ ಘನತೆ, ಗತ್ತು ಇದನ್ನೆಲ್ಲನೂ ಪರಿಗಣಿಸಲೇಬೇಕು. ಯಾಕಂದ್ರೆ ಆ ದೂರಿಗೆ ಒಂದು ವಜನ್ ಇದೆ, ಒಂದು ತೂಕ ಇದೆ ಅಂತ ಹೇಳಿ. ಅದರಿಂದಾಗಿ ಅದನ್ನು ಆ ಮಟ್ಟಕ್ಕೆ ಅವರು ತನಿಖೆ ಮಾಡಬೇಕು. ಅದು ಆಕ್ಚುಲಿ ಇಂತಹ ಪ್ರಕರಣಗಳು ADGP ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ ಆಗುವಂತಹ ತನಿಖೆಗಳೇ ಅಲ್ಲ. ಇಂತಹ ತನಿಖೆಗಳು ಸಾಮಾನ್ಯವಾಗಿ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳೇ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ದರ್ಜೆ ಅಧಿಕಾರಿಗಳಿಗೆ ಗ್ರೌಂಡ್ ರಿಯಾಲಿಟಿ ಏನಂತ ಗೊತ್ತಿರ್ತದೆ. ಒಂದೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು 10 ವರ್ಷ 15 ವರ್ಷ ಸ್ಟೇಷನ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿ, ಇನ್ಸ್ಪೆಕ್ಟರ್ ಆಗಿ, ಇಲ್ಲಾಂದ್ರೆ DSP ಮಟ್ಟದ ಅಧಿಕಾರಿಯನ್ನು ಸಹ ಇಂತಹ ಪ್ರಕರಣಗಳಿಗೆ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಬಹುದು. ಅದನ್ನು ಇಲ್ಲಿನ SP ಅವರೇ ಮಾಡಬಹುದಿತ್ತು, ಸರ್ಕಾರ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ SP ಅವರು ಹೇಳ್ಬೋದಿತ್ತು, DSP ಮಟ್ಟದಲ್ಲಿ ತನಿಖೆಗೆ ಆದೇಶ ನೀಡಿದ್ದೇನೆ, ಅವರು ತನಿಖೆ ಮಾಡಿ ರಿಪೋರ್ಟ್ ಕೊಡ್ತಾರೆ, ಅದರ ನಂತರ ನಾವು ಕಾನೂನು ಕ್ರಮ ಕೈಗೊಳ್ತೇವೆ. ಆದರೆ ಸರ್ಕಾರವೇ ಇದನ್ನು ಸರ್ಕಾರ ಆದೇಶ ಮಾಡಿತ್ತು, SIT ರಚನೆ ಮಾಡ್ತೇವೆ ಅಂತೇಳಿ. ಆದರೆ SIT ರಚನೆ ಮಾಡುವಾಗ ಸರ್ಕಾರಿ ಆದೇಶದಲ್ಲಿ ಏನಿತ್ತು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾದಂಥ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ತನಿಖೆ ಮಾಡಬೇಕು ಮತ್ತು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಇಡೀ ರಾಜ್ಯದಲ್ಲಿ ಯಾವ್ಯಾವ ಪ್ರಕರಣಗಳು ದಾಖಲಾಗಿದೆಯೋ ಆ ಪ್ರಕರಣಗಳನ್ನೆಲ್ಲ ಆ ತನಿಖಾ ವ್ಯಾಪ್ತಿಗೆ ಸೇರಿಸಬೇಕು ಅಂತೇಳಿ SIT ರಚನೆ ಮಾಡಿತ್ತು. ಪ್ರಣಬ್ ಮೊಹಂತಿ ಅವರೇ SIT ಚೀಫ್ ಆದರು, ಅನುಚೇತ್, ದಯಾಮ ಮತ್ತೆ ಒಂದು 24 ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅದಕ್ಕೆ ಪೋಸ್ಟಿಂಗ್ ಮಾಡಲಾಯಿತು. ಬೆಳ್ತಂಗಡಿಯಲ್ಲಿ ಒಂದು ಕಚೇರಿ, ಮಂಗಳೂರಲ್ಲಿ ಒಂದು ಕಚೇರಿ, ಆ ರೀತಿಯಾಗಿ ವ್ಯವಸ್ಥೆ ಮಾಡಲಾಯಿತು. ಅವರಿಗೆ ಖರ್ಚು ವೆಚ್ಚಕ್ಕೆ ಎಷ್ಟು ಅಂತ ಹೇಳಿ ಒಂದು ನಿಗದಿ ಪಡಿಸಿದ್ದಾರೆ, ಮತ್ತೆ ಅದು ಬರುತ್ತೆ. ದಿವಸಕ್ಕೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಇದೆ. ಆದರೆ ಅಂತಹ ಸಂದರ್ಭದಲ್ಲಿ ಅವರು ದೂರುದಾರನನ್ನು ಕರೆಸಿಕೊಂಡು ಆತ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಂಥ 183 ಸ್ಟೇಟ್ಮೆಂಟ್ ಏನಿದೆ ಅದರ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಆಗ ಹೇಳಿದೆ, ನಾನು ನ್ಯಾಯಾಧೀಶರ ಮುಂದೆ ಇಂತಿಂಥದ್ದು ಹೇಳಿದ್ದೇನೆ, ನಾನು ಅದಕ್ಕೆ ಬದ್ಧ ಇರ್ತೇನೆ, ನೀವು ಸ್ಥಳ ತೋರಿಸ್ಬೇಕಂತ ಹೇಳಿದ್ರೆ ನಾನು ತೋರಿಸ್ತೇನೆ ಅಂತ ಹೇಳಿ. ಹಾಗೆ ಅವನನ್ನು SIT ಅಧಿಕಾರಿಗಳು ಹೋಗಿ ಸ್ಥಳ ತೋರಿಸಲಿಕ್ಕೆ ಹೇಳಿದ್ದಾರೆ. ಆ ಬಂಗ್ಲಾಗುಡ್ಡೆ,
ನೇತ್ರಾವತಿ ನದಿ ತೀರ, ಬೇರೆ ಬೇರೆ ಕಡೆಗಳಲ್ಲಿ ಜಾಗ ತೋರಿಸಿದ್ದಾರೆ. ಒಟ್ಟು 13 ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೆ. ಇಷ್ಟು ಹೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಯೂಟ್ಯೂಬ್ಗಳಲ್ಲಿ ಒಂದು ರೀತಿಯ ವರದಿಗಳು ಬರಲಿಕ್ಕೆ ಆರಂಭವಾಯಿತು. ಆತ 100ಕ್ಕೂ ಹೆಚ್ಚು 500ಕ್ಕೂ ಹೆಚ್ಚು ಶವಗಳನ್ನು ಊತಿಟ್ಟ ಬಗ್ಗೆ ಒಂದು 13 ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ. ಒಂದೊಂದು ಪಾಯಿಂಟ್ನಲ್ಲಿ 40 ಹೆಣಗಳು, ಒಂದು ಪಾಯಿಂಟಲ್ಲಿ 30, ಇನ್ನೊಂದು ಪಾಯಿಂಟಲ್ಲಿ 15 ಎಲ್ಲ ಇವರು ಮೇಲೆ ಕೂತು ಎಣಿಕೆ ಮಾಡಿದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಲಿಕ್ಕೆ ತೋರಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡಲಿಕ್ಕೆ ಆರಂಭ ಆಯಿತು. ಒಟ್ಟಾರೆಯಾಗಿ ಜನರಿಗೆ ಒಂದು ರೀತಿಯಲ್ಲಿ ಭಯ ಸೃಷ್ಟಿಯಾಗಲಿಕ್ಕೆ ಶುರುವಾಯಿತು. ಯಾಕಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಈ ರೀತಿ ಕೃತ್ಯಗಳು ನಡೆದಿರಬಹುದು ಅಂತೇಳಿ. ಯಾಕಂತೇಳಿ ಇವರು ಹೇಳಿದ್ದು ಏನಂತ ಹೇಳಿದರೆ ಹದಿಹರೆಯದ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತಾಕಲಾಗಿದೆ, ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತಾಕಲಾಗಿದೆ, ಅದನ್ನು ಪ್ರತಿರೋಧ ತೋರಿದಂಥ ಗಂಡಸರನ್ನು ಕೊಲೆ ಮಾಡಲಾಗಿದೆ. ಎಲ್ಲವೂ ಕೊಲೆ ಅತ್ಯಾಚಾರವೇ ಹೊರತು ಆತ್ಮಹತ್ಯೆ ಮಾಡಿಕೊಂಡಂತಹ ಯಾವುದೇ ಪ್ರಕರಣ ಇರಲಿಲ್ಲ ಇವರ ಲೆಕ್ಕಾಚಾರದ ಪ್ರಕಾರ. ಒಟ್ಟಾರೆಯಾಗಿ ಧರ್ಮಸ್ಥಳ ಎನ್ನುವಂಥ ಗ್ರಾಮ ಸುಮಾರು 7-8 ಸಾವಿರ ಜನಸಂಖ್ಯೆ ಇರುವಂತಹ ಗ್ರಾಮ ಪಂಚಾಯತ್ ಇದೆ. ಆ ಗ್ರಾಮದಲ್ಲಿ ಧರ್ಮಸ್ಥಳ ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ದೇಶಾದ್ಯಂತ ಭಕ್ತರಿದ್ದಾರೆ. ದಿನನಿತ್ಯ 30ರಿಂದ 50 ಸಾವಿರ 60 ಸಾವಿರ 70 ಸಾವಿರ ಭಕ್ತರು ಅಲ್ಲಿ ಬರ್ತಾರೆ. ದಿನನಿತ್ಯ ಅನ್ನದಾಸೋಹ ನಡೀತದೆ. ಆ ಕ್ಷೇತ್ರದ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು, ಅದು ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, ವೈದ್ಯಕೀಯ ರಂಗ ಇರ್ಬೋದು, ಶಿಕ್ಷಣ ರಂಗ ಇರ್ಬೋದು, ಈ ರೀತಿಯಾಗಿ ಎಲ್ಲ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆ ಕ್ಷೇತ್ರ ಒಳಗೊಂಡಿದೆ. ಅಂತಹ ಕ್ಷೇತ್ರದ ಹೆಸರಿನ ಊರಿನಲ್ಲಿ ಆ ಊರಿನಲ್ಲಿ ಆ ಕ್ಷೇತ್ರ ಇರೋದು. ಆದ್ದರಿಂದ ಕ್ಷೇತ್ರಕ್ಕೆ ಮತ್ತು ಊರಿಗೆ ನೀವು ಅದನ್ನು ಸಪರೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದಾಗಿ ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ದೇವಸ್ಥಾನ ಕಣ್ಣೆದುರಿಗೆ ಬರ್ತದೆ ಹೊರತು ಅಲ್ಲಿರುವ ರಿಸರ್ವ್ ಫಾರೆಸ್ಟು, ಅಲ್ಲಿರುವ ಸರ್ಕಾರಿ ಜಾಗ, ಅಲ್ಲಿರುವ 400-500 ಕುಟುಂಬಗಳ ವ್ಯವಸ್ಥೆ, ಅದು ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ನಿಮಗೆ ಕೇವಲ ಬರುವುದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಸತಿ ಗೃಹಗಳು, ಅನ್ನಪೂರ್ಣ ಅನ್ನಛತ್ರ, ಅಮೃತವರ್ಷಿಣಿ ಸಭಾಭವನ, ಇಂಥದ್ದೇ ನಿಮ್ಮ ಕಣ್ಣಿಗೆ ಬರ್ತದೆ ಹೊರತು ಅಲ್ಲಿ ಇರುವಂಥ ನಾಗರಿಕ ಸಮಾಜ ಏನಿದೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನರನ್ನು ನೀವು ಅತ್ಯಾಚಾರಿಗಳು, ನೀವು ಕೊಲೆಗಡುಕರು ಎನ್ನುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಊರಿನಲ್ಲಿ ಬದುಕು ಕಟ್ಟಿಕೊಂಡಂತಹ ಸಾವಿರಾರು ಮಂದಿಯ ಮನಸ್ಸಿಗೆ ಬೇಸರ ಆಗಿದೆ. ಆ ಬೇಸರದ ಕಟ್ಟೆ ಒಡೆದಾಗ ನಿನ್ನೆ ಅಂತ ಘಟನೆಗಳು ನಡೆಯುವುದು. ಇದು ವ್ಯವಸ್ಥಿತವಾಗಿ ನಡೆದಂಥ ಘಟನೆಗಳಲ್ಲ. ಇದು ಅಚಾನಕ ರೀತಿಯಲ್ಲಿ ಕೆಲವು ದಿನಗಳಿಂದ ವ್ಯವಸ್ಥಿತ ರೀತಿಯಲ್ಲಿ ನಡೀತಿದ್ದಂಥ ಪ್ರಚಾರವನ್ನು ಎದುರಿಸುವ ಯತ್ನದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಇಲ್ಲಂದ್ರೆ ಒಂದು 500 ಜನ ಸೇರಿ ಒಂದು 4 ಮಂದಿಗೆ ಹೊಡೆದ್ರು ಅಂತ ಹೇಳಿದರೆ ಆ ಹೆಣದ ಗುರುತೂ ಸಿಗಬಾರ್ದಿತ್ತು ಅಂತ ಯಾವ ಘಟನೆಗಳು ನಡೆದಿದ್ದ. ಎಲ್ಲರೂ ಕೋಪದ ಬರದಲ್ಲಿ ಕೈಗೆ ಕೆಲಸ ಕೊಟ್ಟಿದ್ದಾರೆ. ಹೊಡೆತಗಳು ಬಿದ್ದಿದೆ. ಅವರನ್ನು 3 ಮಂದಿ ಯೂಟ್ಯೂಬರ್ಗಳಿಗೆ ಪೇಟು ಬಿದ್ದಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೇ ರೀತಿ ಅವರ ಪ್ರತಿಕ್ರಿಯೆ ಕೇಳಲಿಕ್ಕೆ ಹೋದಂತಹ ಸ್ಯಾಟಲೈಟ್ ಚಾನೆಲ್ನ ವರದಿಗಾರರು ಮತ್ತು ಕ್ಯಾಮರಾಮ್ಯಾನಿಗೂ ಹೊಡೆದಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ಟು 2 ವಾಹನಗಳಿಗೆ ತೊಂದರೆಯಾಗಿದೆ. ಒಟ್ಟು 7 ಪ್ರಕರಣಗಳು ಧರ್ಮಸ್ಥಳ ಠಾಣೆ ಮತ್ತು ಬೆಳ್ತಂಗಡಿ ಠಾಣೆಯಲ್ಲಿ, ಯಾಕಂದರೆ ಉಜಿರೆಯಲ್ಲಿ ಆದ ಘಟನೆಗಳು ಬೆಳ್ತಂಗಡಿ ಠಾಣೆಗೆ ಬರುತ್ತೆ. ಸ್ನಾನಘಟ್ಟದ ಪಕ್ಕದ ಪಾಂಗಳದಲ್ಲಿ ನಡೆದ ಘಟನೆ ಧರ್ಮಸ್ಥಳ ಠಾಣೆಗೆ ಬಿಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಕೆಲವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಮತ್ತು ಕೆಲವರನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಅಂತೂ ಇಂತೂ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಶಾಂತವಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಅಲ್ಲಿ ನಿಯೋಜಿಸಲಾಗಿದೆ. ಈಗ ಅಂತಿಮ ಹಂತದ 13ನೇ ಪಾಯಿಂಟಿನ ಉತ್ಖನನ ನಡೀತಿದೆ. ಇದು ಬೆಳಗಿನಿಂದ ಇಷ್ಟರವರೆಗೆ ಯಾವುದೇ ರೀತಿಯ ಕುರುಹುಗಳು ಪತ್ತೆ ಆಗಲಿಲ್ಲ. ಯಾಕಂತ ಹೇಳಿದರೆ ಆ ಸ್ಥಳದಲ್ಲಿ 2019ರಲ್ಲಿ ಭಾರಿ ನೆರೆ ಬಂದಂಥ
ಕಾಲದಲ್ಲಿ ಅಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿತ್ತಂತೆ. ಮತ್ತೆ ಅಲ್ಲಿಗೆ ಒಂದು 20-30 ಲೋಡು ಏನೋ ಮಣ್ಣು ಹಾಕಿ ಅದನ್ನು ರಸ್ತೆ ಎತ್ತರಕ್ಕೆ ಸಮತಟ್ಟು ಮಾಡಿದಂಥ ಪ್ರದೇಶ. ಆದ್ದರಿಂದ ಅದಕ್ಕಿಂತ ಮೊದಲಿನ ಭೌಗೋಳಿಕ ಪರಿಸರ, ಯಾಕಂತ ಹೇಳಿದರೆ ಅದಕ್ಕಿಂತ ಮೊದಲು 1919ಕ್ಕಿಂತ ಮೊದಲು ಅದು ತಗ್ಗಿನಲ್ಲಿದ್ದಂಥ ಪ್ರದೇಶ. ಒಂದು ವೇಳೆ ಹೆಣಗಳನ್ನು ಹೂತಿದ್ದರೆ ಆ ತಗ್ಗಿನ ಪ್ರದೇಶಗಳಲ್ಲಿ ಹೂತಿರ್ಬೋದು. ಅದರ ಮೇಲೆ ಇಷ್ಟು ಮಣ್ಣು ಹಾಕಲಾಗಿದೆ. ಆದ್ದರಿಂದ ನೀವು ಸರಿಸುಮಾರು ಒಂದು 20 ಅಡಿಗಳಷ್ಟು ಆಳವನ್ನು ಅಲ್ಲಿ ತೆಗಿಬೇಕಾಗತ್ತೆ. ಏನಾದರೂ ಮೃತದೇಹಗಳನ್ನು ಹೂತಿದ್ದಂತಹ ಕುರುಹುಗಳು ನಿಮಗೆ ಸಿಕ್ಕಬೇಕಾದ್ರೆ. ಅದರಿಂದ ಈಗ ಸಾಧಾರಣ 30 ಅಡಿಗಳಷ್ಟು ಅಗಲ, ಒಂದು 20 ಅಡಿಗಳಷ್ಟು ಉದ್ದ, ಆ ರೀತಿಯಲ್ಲಿ ಒಂದು ಕೆರೆ ತೋಡ್ತಾ ಇದ್ದಾರಂತೆ. ಭವಿಷ್ಯಕ್ಕೆ ಅದೊಂದು ಉತ್ತಮ ನೀರು ಸಿಕ್ಕಿದರೆ ಒಳ್ಳೆ ಕೆರೆಯೂ ಆಗ್ಬೋದು. ಯಾಕಂದರೆ ನದಿ ಪಾತ್ರದಲ್ಲಿ ಇರುವುದರಿಂದ ಒಂದು ಸುಸಜ್ಜಿತ ಕೆರೆಯಾಗಿ ಅದನ್ನು ಉಪಯೋಗ ಮಾಡಲೂಬಹುದು. ಆದರೆ ವಾಸ್ತವವಾಗಿ SIT ಅಧಿಕಾರಿಗಳು ಅದನ್ನು ಮುಚ್ಚಿ ವಾಪಸ್ಸು ಬರಬೇಕು. ಅದಕ್ಕೊಂದು ಜಿಯೋ ಟ್ಯಾಗ್ ಮಾರ್ಕ್ ಹಾಕಬೇಕು, ಇಂಥಲ್ಲಿ ನಾವು ಉತ್ಖನನ ಮಾಡಿದ್ದೇವೆ ಎನ್ನುವುದಕ್ಕೆ. ಅಷ್ಟು ಬಿಟ್ಟರೆ ಮತ್ತೆ ಅವರು ಹೇಳುವ ಪ್ರಕಾರ ಅದಕ್ಕೆ ಯಾವುದೋ ಒಂದು ರಾಡಾರ್ ಸಿಸ್ಟಮ್ ಅಲ್ಲಿ ಅದನ್ನು ಹುಡುಕಬೇಕಾದಲ್ಲಿ ಅಂತಹ ಪ್ರಯತ್ನಗಳನ್ನು ಅವರು ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಮೂಳೆಗಳು, ಶವಗಳು ಪತ್ತೆ ಆಗುವುದಿಲ್ಲ. ಆ ವ್ಯವಸ್ಥೆಯಲ್ಲಿ ನಿಮಗೆ ನೆಲದಡಿಯಲ್ಲಿರುವಂಥ ಖನಿಜ ಸೊತ್ತುಗಳು, ಕಲ್ಲಿನ ಇದು ಬೇರೆ ಬೇರೆ ರೀತಿಯ ಖನಿಜಗಳು, ಇದೆಲ್ಲ ಆ ವ್ಯವಸ್ಥೆಯಲ್ಲಿ ಪತ್ತೆ ಆಗ್ತದೆ ಹೊರತು ಒಂದು ವೇಳೆ ಚಿನ್ನದ ನಿಕ್ಷೇಪ ಇದ್ರೂ ಸಹ ಅದರಲ್ಲಿ ಪತ್ತೆ ಆಗ್ತದೆ ಹೊರತು ಹೆಣ ಪತ್ತೆ ಆಗುವುದಿಲ್ಲ. ಚಿನ್ನ ಪತ್ತೆ ಆಗ್ಬೋದು, ಹೆಣ ಪತ್ತೆ ಆಗುವುದಿಲ್ಲ. ಆ ರೀತಿಯ ವ್ಯವಸ್ಥೆ ಮಾಡಬೇಕಂತ ಹೇಳಿದರೆ ಅದಕ್ಕೆ SIT ಅಧಿಕಾರಿಗಳು ಇವಾಗ ಸರ್ ಏನಂದ್ರೆ ನಿನ್ನೆ ಹಲ್ಲೆ ಮಾಡಲು ಮುಂದಾದವರು ಯಾರು, ಮತ್ತೆ ಇದೇನು SIT ತಂಡದವರು ಏನು ತನಿಖೆ ನಡೆಸ್ತಿದ್ದಾರಲ್ಲ, ಆ ತನಿಖೆಯನ್ನು ನಡೆಸಬಾರದೆಂಬುದೇನು ಅಲ್ಲಿನವರ ಉದ್ದೇಶ ಇತ್ತ ಹೇಗೆ ಅಂತ? ಇಲ್ಲ, SIT ತನಿಖೆಗೆ ತಡೆಯೊಡ್ಡಬೇಕು ಎನ್ನುವಂಥ ಇರಾದೆಯಿಂದ ನಿನ್ನೆ ಘಟನೆ ನಡೆದದಲ್ಲ. ನಿನ್ನೆ ಘಟನೆ ಹೇಗೆ ಆಯಿತು ಅಂತ ಹೇಳಿ ಸ್ಥಳೀಯರು ನೀಡುವಂತಹ ಮಾಹಿತಿಗಳ ಪ್ರಕಾರ ಕಳೆದ ಕೆಲವು ದಿನಗಳಿಂದಲೇ ಸ್ಥಳೀಯರಿಗೆ ಈ ಕೆಲವು ಯೂಟ್ಯೂಬರ್ಗಳ ಮೇಲೆ ಒಂದು ರೀತಿಯ ಅಸಮಾಧಾನ ಇತ್ತು. ಯಾಕಂತ ಹೇಳಿದರೆ ಯೂಟ್ಯೂಬರ್ಗಳು ಧರ್ಮಸ್ಥಳ ಗ್ರಾಮವನ್ನು ಒಂದು ರೀತಿಯಲ್ಲಿ ನೀವು ಸ್ಮಶಾನ ರೀತಿಯಲ್ಲಿ ತೋರಿಸ್ತಾ ಇದ್ದೀರಿ. ಅಂದ್ರೆ ಇವಾಗ ಅವರ ಮೇಲೆ ಈ ರೀತಿ ಹಲ್ಲೆ ಮಾಡುದು ಸರಿಯಾ? ಒಂದು ಪತ್ರಕರ್ತರ ಮೇಲೆ, ವರದಿಗಾರರ ಮೇಲೆ ಹಲ್ಲೆ ಮಾಡುದು ಸರಿಯಾ? ಏನಿದ್ರು ಕೂಡ ಅವರೇನು ಪೊಲೀಸ್ ಇಲಾಖೆ ಇದೆ, ಕಾನೂನು ಇದೆ, ಅದರ ಪ್ರಕಾರ ಹೋಗ್ಬೋದಿತ್ತಲ್ಲ ಅಂತ. ಹೋಗ್ಬೋದಿತ್ತು, ಹೌದು. ಆದರೆ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ನಿರ್ವೀರ್ಯತೆಯಿಂದ ವರ್ತಿಸಿದ್ದ ಪರಿಣಾಮ ಇದು ಆಗಿರುವುದು. SIT ತನಿಖೆ ಕಳೆದ 10 ದಿನಗಳಿಂದ ನಡೀತಾ ಇದೆ. ಡೇ 1ನಿಂದ ಯೂಟ್ಯೂಬ್ಗಳಲ್ಲಿ ಕಪೋಲ ಕಲ್ಪಿತ ವರದಿಗಳು ಪ್ರಕಟವಾಗ್ತಾ ಇತ್ತು. ಲಕ್ಷಾಂತರ ಮಂದಿ ಅದನ್ನು ನೋಡ್ತಾ ಇದ್ರು. ಒಂದು ಮಾಧ್ಯಮವಾಗಿ ಒಂದು ಯೂಟ್ಯೂಬ್ ಅನ್ನು ಜನ ಪರಿಗಣಿಸಿರುವುದರಿಂದ ಅದರಲ್ಲಿ ಬಂದಂತಹ ಸುದ್ದಿಗಳು ಸತ್ಯ ಎಂದು ಭಾವಿಸುತ್ತಾರೆ. ಆದರೆ ಅಲ್ಲಿನ ಸ್ಥಳೀಯರಿಗೆ, ಅಂದರೆ ನಾಗರಿಕರಿಗೆ, ಅಲ್ಲಿ ಏನು ಆಗಿದೆ ಎನ್ನುವುದು ಸ್ಪಷ್ಟವಾದ ಅರಿವಿರ್ತದೆ. ಆದರೆ ಅಲ್ಲಿ ಏನು ಆಗಿದೆ ಎನ್ನುವುದು ನಿಮಗೆ ಬೆಳಗಾವಿಯಲ್ಲಿರುವವನು, ರಾಯಚೂರಿನಲ್ಲಿರುವವನು, ಬಿಜಾಪುರದಲ್ಲಿದ್ದವನು ನೋಡುವುದು ಯಾವುದನ್ನು? ನಮ್ಮ ಯೂಟ್ಯೂಬ್. ಆ ಯೂಟ್ಯೂಬಲ್ಲಿ ನೋಡಿದಾಗ ಅಲ್ಲಿ 7 ಹೆಣಗಳು ಸಿಕ್ಕಿದೆ ಅಂತ ಹೇಳಿ, ಒಮ್ಮೆ 7 ಅಸ್ಥಿಪಂಜರಗಳು ಪತ್ತೆ ಆಯಿತು ಅಂತೇಳಿ ಒಂದು ಯೂಟ್ಯೂಬಲ್ಲಿ ಬಂತು. ಸ್ವತಃ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರ ವಕೀಲರೇ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. 7 ಮೃತದೇಹಗಳ ಪತ್ತೆ ಆಯಿತು ಅಂತೇಳಿ. ಒಬ್ಬ ವಕೀಲ ತನ್ನ ಲೆಟರ್ನಲ್ಲಿ ಆ ರೀತಿಯಲ್ಲಿ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದಾಗ ಅದು ಅಂತ ಘಟನೆ ಆಗಿಲ್ಲ, ಯಾವುದೇ ಕಳೆಬರ ಸಿಕ್ಕಿಲ್ಲ ಎಂದು SIT ಅವರು ಕ್ಲಾರಿಫಿಕೇಶನ್ ಮಾಡಲಿಲ್ಲ. ಯಾಕಂದರೆ SIT ಅವರು ಏನು ಎನಿಸಿದ್ರು ಅಂತ ಹೇಳಿದರೆ, ನಮ್ಮ ಕೆಲಸ ಹೊರತು ನಾವು ಅದನ್ನು ಪ್ರೆಸ್ಸಿನವರಿಗೆ ಇಲ್ಲದೆ ಸಾರ್ವಜನಿಕರಿಗೆ ಕೊಡುವಂಥ ಅಗತ್ಯ ಇಲ್ಲ. ನಮ್ಮ ಉತ್ತರದಾಯಿತ ಏನು ಇದ್ದರೂ ನ್ಯಾಯಾಲಯಕ್ಕೆ ಹೊರತು ಸಾರ್ವಜನಿಕರಿಗೆ ಅಲ್ಲ ಎನ್ನುವ ಭಾವನೆ ಅವರದಾಗಿತ್ತು.
ಆದ್ದರಿಂದ SIT ಅವರು ಮಾಡ್ತಿರುವಂಥ ಏನು ಕಾರ್ಯಾಚರಣೆ ಇದೆ ಅದರ ಬಗ್ಗೆ ಅವರು ಸಾರ್ವಜನಿಕರಿಗೆ ಮಾಹಿತಿ ಕೊಡಲಿಲ್ಲ. ಆದ್ದರಿಂದ ಗುಡ್ಡೆಯ ಒಳಗೆ ಏನು ನಡೀತಿದೆ ಎನ್ನುವುದು ಹೊರಗೆ ಗೊತ್ತಾಗಲಿಲ್ಲ. ಅವರು ಹೋಗುವಾಗಲೂ ಹೇಳಲಿಲ್ಲ, ಹೋಗಿ ಬಂದ ಮೇಲೂ ಹೇಳಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಕೆಲವೊಂದು ಮೂಳೆಗಳು ಸಿಕ್ಕಿದಾಗ ಹೊರಗೆ ನಿಂತುಕೊಂಡು ಡಬ್ಬಿ ಹೊತ್ತುಕೊಂಡು ಹೋದದ್ದು ಮತ್ತು ಡಬ್ಬಿ ಹೊತ್ತುಕೊಂಡು ಬಂದದ್ದು ಇದನ್ನು ನೋಡಿಯೇ ಲೆಕ್ಕಾಚಾರ ಹಾಕಿದ್ದೇ ಹೊರತು ಅಧಿಕೃತವಾಗಿ ಅಲ್ಲಿ ಇಷ್ಟೇ ಮೂಳೆಗಳು ಸಿಕ್ಕಿದೆ ಅಂತ ಹೇಳಿ SIT ಅವರು ಮಾಹಿತಿ ಕೊಟ್ಟಿರಲಿಲ್ಲ. ಆದರೆ 6ರಲ್ಲಿ ಕೆಲವು ಅಸ್ಥಿಪಂಜರದ ತುಂಡುಗಳು ಸಿಕ್ಕಿದೆ ಅಂತ ಅವರು ಹೇಳಿದ್ದಾರೆ. ಅದರ ನಂತರ 11ನೇ ಪಾಯಿಂಟಿನ ಪಕ್ಕದಲ್ಲಿ ಮತ್ತೊಂದು ಕಲೆಬರ ಸಿಕ್ಕಿದಾಗಲೂ ಸಹ ಅವರು ಅಧಿಕೃತವಾಗಿ ಮಾಹಿತಿ ಕೊಡಲಿಲ್ಲ. ಮತ್ತೆ ಅದನ್ನು ಕೊಂಡೋಗುವಾಗ ಆಲೋಚನೆ ಮಾಡಿದ್ದು ಅಲ್ಲಿ ಒಂದು 7-8 ತಿಂಗಳ ಹಿಂದೆ ಸುಸೈಡ್ ಮಾಡಿಕೊಂಡಂತ ಒಂದು ವ್ಯಕ್ತಿಯ ಕಳೆಬರ ಸಿಕ್ಕಿದೆ. ಅದಕ್ಕೂ ಈ SIT ತನಿಖೆಗೂ ಏನು ಸಂಬಂಧ ಇಲ್ಲ ಅಂತೇಳಿ ಮತ್ತೆ SIT ಅವರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟ ಮೇಲೆ ಅಲ್ಲಿ UDR ಆದ ಮೇಲೆ ಅದು ಅಧಿಕೃತವಾಯಿತು. ಹಾಗಂತ ಹೇಳಿ SIT ಅವರು ಯಾವುದೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಅವರ ಉತ್ತರದಾಯಿತ ಇದ್ದದ್ದು ಏನಿದ್ರು ನ್ಯಾಯಾಲಯಕ್ಕೆ ಹೊರತು ಸಾರ್ವಜನಿಕರಿಗಲ್ಲ ಅಂತೇಳಿ ಅವರ ದೋಷ. ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿತ್ತು. ಇಂಥ ಒಂದು ವದಂತಿಗಳು, ಇಂಥ ಒಂದು ಸುಳ್ಳು ಮಾಹಿತಿಗಳು ಸಾರ್ವಜನಿಕವಾಗಿ ಹರಿದಾಡತೊಡಗಿದಾಗ ಯಾವುದಾದರೂ ಒಂದು ಅನಪೇಕ್ಷಿತ ಘಟನೆಗಳು ನಡೆಯಬಹುದು ಎನ್ನುವಂಥ ಮುನ್ಸೂಚನೆ ಅವರಿಗೆ ಸಿಗಬೇಕಿತ್ತು. ಆಗ ಇಂತಹ ಸುಳ್ಳು ವರದಿಗಳಿಗೆ ತಡೆ ಒಡ್ಡುವ ಪ್ರಯತ್ನವನ್ನು ಮಾಡಬೇಕಿತ್ತು. ಅದನ್ನು ಪೊಲೀಸ್ ಇಲಾಖೆ ಮಾಡಲಿಲ್ಲ, ಸ್ಥಳೀಯ ಪೊಲೀಸರು ಮಾಡಲೇ ಇಲ್ಲ. ಸ್ಥಳೀಯ ಪೊಲೀಸರು ಅಲ್ಲಿ ಸ್ಥಳದಲ್ಲಿ ಇದ್ದಂತಹ ಯೂಟ್ಯೂಬರ್ಗಳನ್ನಾಗಲಿ ಸ್ಯಾಟಲೈಟ್ ಚಾನಲ್ನವರನ್ನಾಗಲಿ ಕರೆದು ಹೇಳಬೇಕಿತ್ತು, ನೀವು ಯಾವುದೇ ಸುದ್ದಿ ಮಾಡೋದಿದ್ರು ಅಧಿಕೃತ ಕ್ಲಾರಿಫಿಕೇಶನ್ ಇದ್ದರೆ ಮಾತ್ರ ಮಾಡಬೇಕು ಅಂತೇಳಿ. ಆದರೆ ಸ್ಯಾಟಲೈಟ್ ಚಾನಲ್ಗಳು ಸಾಧಾರಣವಾಗಿ ಜವಾಬ್ದಾರಿಯುತವಾಗಿ ವರದಿಗಳನ್ನು ಮಾಡಿದ್ದಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಏನು ಆಗಿದೆ ಅಂಥದನ್ನು ಮಾತ್ರ ತೋರಿಸಿದ್ದಾರೆ ಹೊರತು ಅದಕ್ಕಿಂತ ಜಾಸ್ತಿ ತೋರಿಸಲಿಲ್ಲ. ಯಾಕಂದ್ರೆ ಇಲ್ಲಿ ಜಾಸ್ತಿ ತೋರಿಸ್ಲಿಕ್ಕೆ ಅವರಿಗೆ ಜಾಸ್ತಿ ಸಿಕ್ಕಲಿಲ್ಲ. ಎಲ್ಲೆಲ್ಲಿ ಪ್ಲೇಸ್ಗಳಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಹೂಳೆತ್ತುವಂಥ ಕಾರ್ಯ ಆಗ್ತಾ ಇದೆ, ಇದನ್ನು ಮಾತ್ರ ತೋರಿಸಿದ್ದಾರೆ ಹೊರತು ಬೇರೆ ಏನನ್ನು ತೋರಿಸಲಿಲ್ಲ. ಮತ್ತು ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ ಹೊರತು ಬೇರೆ ಏನು ಹೇಳಲಿಲ್ಲ. ಅಲ್ಲಿ ಯಾವ ಪ್ಲೇಸು, ಬಂಗ್ಲಗುಡ್ಡೆ ಮತ್ತೊಂದು ಪ್ಲೇಸಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ. ಮತ್ತೇನು ಆದರೆ ಯೂಟ್ಯೂಬ್ನವ್ರು ಆಗಲ್ಲ. ಯೂಟ್ಯೂಬ್ನವರು ಏನು ಮಾಡಿದ್ದಾರೆ ಅಂತೇಳಿ ಅದನ್ನು ಉದ್ರೇಕಕಾರಿಯಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸರ್, ಅವರು ಕೂಡ ಈಗ ಜನರಿಗೆ ಸತ್ಯ ತಿಳಿಸುವ ಕೆಲಸವನ್ನು ಕೂಡ ಅವರು ಕೂಡ ಇದು ಸತ್ಯವೇ ಅಲ್ಲಲ್ಲ, ಇದು ಸತ್ಯವೇ ಅಲ್ಲಲ್ಲ. SIT ಅಧಿಕಾರಿಗಳ ಮೂಲಗಳು ಹೇಳಿದೆ, SIT ಅಧಿಕಾರಿಗಳ ಮೂಲಗಳು ಹೇಳಿದೆ ಅಂತ ಹೇಳುವುದು ಸತ್ಯ ಆಗ್ತದ? ಇಲ್ಲ. SIT ಅಧಿಕಾರಿಗಳು ಯಾರು ಮಾಹಿತಿಗಳನ್ನು ಕೊಟ್ಟಿಲ್ಲ, ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿಲ್ಲ. ಕೆಲವೊಂದು ಘಟನೆಗಳು ಮೀಡಿಯಾಕ್ಕಿಂತ ಏನು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬರ್ಗಳಿಂದಲೇ ಏನು ತಿಳಿಯುತ್ತದೆ. ಆ ನಂತರ ಕೆಲವು ಮೀಡಿಯಾದವರು ಇಲ್ಲ ಅದು ಏನಂತ ಹೇಳಿದ್ರೆ ಸ್ಥಳೀಯವಾಗಿ ಒಂದು ಘಟನೆ ನಡೆದಾಗ ಸ್ಥಳೀಯರಿಗೆ ಮೊದಲಿಗೆ ಗೊತ್ತಾಗೋದು, ಅವರೊಂದಿಗೆ ಯಾರು ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿಗಳು ಮೀಡಿಯಾಕ್ಕೆ ಹೋಗೋದು. ಈಗ ಏನಾಗಿದೆ ಅಂತೇಳಿ ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ಗಳಿವೆ. ಸ್ಥಳೀಯವಾಗಿ ಏನಾದರೂ ಆಗಿದೆ ಕೂಡಲೇ ಒಂದು ಫೋಟೋ ತೆಗಿತಾರೆ, ಅದಕ್ಕೊಂದು ಕ್ಯಾಪ್ಷನ್ ಒಂದು ಟೈಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಡ್ತಾರೆ. ಆಗ ಅದು ಕೆಲವೊಂದು ಗ್ರೂಪ್ಗಳಲ್ಲಿ ಹರಿದಾಡ್ಕೊಂಡು ಹೋಗ್ತದೆ. ಇಂಥಲ್ಲಿ ಹೀಗೆ ಆಗಿದೆ ಅಂತೇಳಿ ಕುತೂಹಲ ಇದ್ದವರು ಅದನ್ನು ಅಲ್ಲಿ ನಮ್ಮ ಪರಿಚಯದಿದ್ದವರನ್ನು ವಿಚಾರಿಸ್ತಾರೆ. ಇಲ್ಲ ಇದ್ರೆ ಮಾಧ್ಯಮದಲ್ಲಿ ಏನು ಬರ್ತದೆ ಅಂತೇಳಿ ವಾಚ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಗ ಸುದ್ದಿ ಮುಟ್ಟುವುದೊಂದು ಪ್ರಕ್ರಿಯೆ ಅಲ್ಲ, ಸುದ್ದಿ ಎಷ್ಟು ನಿಖರವಾಗಿ ಮುಟ್ತದೆ ಅಂತ ಹೇಳಿ ಸ್ಪಷ್ಟತೆ ಎಷ್ಟು ಇದೆ ಅದರ ಮೇಲೆ ಒಂದು ಮಾಧ್ಯಮದ ಕ್ರೆಡಿಬಿಲಿಟಿ ಇರುವುದು. ಯಾವುದೇ ಮಾಧ್ಯಮ ಇರ್ಬೋದು. ನೀವು ಸುದ್ದಿ ಕೊಡುವಂತಹ ಧಾವಂತದಲ್ಲಿ ಸುಳ್ಳು ಸುದ್ದಿಯನ್ನು ಕೊಟ್ಟರೆ
ಅದು ಮಾಧ್ಯಮ ಸಂಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ. ಒಮ್ಮೆ ಜನ ವೀಕ್ಷಕರು ಆ ಮಾಧ್ಯಮದಲ್ಲಿ ಬರುವುದು ಸುಳ್ಳು, ಅವರು ಒಂದು ಘಟನೆಯನ್ನು ವೈಭರೀಕರಿಸಿಕೊಂಡು ಜನರನ್ನು ತಪ್ಪು ದಾರಿಗೆ ಎಳೀತಾರೆ ಅಂತ ಹೇಳುವಂಥ ಭಾವನೆಯನ್ನು ಕ್ರಿಯೇಟ್ ಆದರೆ ಅಂತಹ ಮಾಧ್ಯಮ ಸಂಸ್ಥೆ ಸಮಾಜಕ್ಕೆ ಉತ್ತರದಾಯಿಯಾಗಿರುವುದಿಲ್ಲ. ಅದಕ್ಕೆ ಹೇಳೋದು, ಯಾವುದೇ ಮಾಧ್ಯಮದಲ್ಲಿ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ವಿಡಿಯೋ ಮಾಧ್ಯಮ ಇರ್ಬೋದು, ಸಮೂಹ ಮಾಧ್ಯಮಗಳಿರ್ಬೋದು, ಎಲ್ಲದಕ್ಕೂ ಆ ಸುದ್ದಿಯ ಬಗ್ಗೆ ಕ್ಲಾರಿಟಿ ಇರಬೇಕು. ಇವತ್ತಿಗೂ ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಅಧಿಕೃತವಾಗಿ ಯಾರೂ ಇಲ್ಲ. ಸೌಜನ್ಯ ಪ್ರಕರಣ ಇರ್ಬೋದು, ಅದಕ್ಕಿಂತ ಮೊದಲಿನ ಪದ್ಮನಾಥ ಪ್ರಕರಣ ಇರ್ಬೋದು, ಅದಕ್ಕಿಂತ ಮೊದಲಿನ ವೇದವಲ್ಲಿ ಪ್ರಕರಣ ಇರ್ಬೋದು, ಅಲ್ಲಿ ನಡೀತಿರುವಂಥ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಅಧಿಕೃತವಾಗಿ ಹೀಗೆ ಆಗಿದೆ ಅಂತ ಹೇಳಲಿಕ್ಕೆ ಅಲ್ಲಿಯೂ ಜನ ಇಲ್ಲ, ಇಲ್ಲಿಯೂ ಜನ ಇಲ್ಲ. ಅದು ಯಾರಾದರೂ ಒಬ್ಬರು ಹೇಳಿದನ್ನು ಮಾತ್ರ ಇನ್ನೊಬ್ಬ ಅದನ್ನು ಪ್ರಚಾರ ಪಡಿಸುವಂಥ ಕೆಲಸ ಆಗಿದೆ. ಅದಕ್ಕಾಗಿಯೇ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಇರುವಂತಹ ಜಾಗದಲ್ಲಿ ಇಂತಹ ಘಟನೆಗಳನ್ನು ವರದಿ ಮಾಡುವಂತಹ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತ ಹೇಳ್ತೇವೆ. ನ್ಯೂಸ್ ಅಂದರೆ ಏನು? ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಹೇಳಿ 4 ದಿಕ್ಕುಗಳಲ್ಲೂ ಸಹ ಪರಿಶೀಲನೆ ಮಾಡಿ ಮಾಹಿತಿ ಕೊಡಬೇಕು ಮತ್ತು ನಮಗೆ ಅದರ ಬಗ್ಗೆ ಕ್ಲಾರಿಟಿ ಇರಬೇಕು. ಯಾರು ಮಾಹಿತಿ ಕೊಡ್ತಾರೋ ಅವನಿಗೆ ಅದರ ಬಗ್ಗೆ ಕ್ಲಾರಿಟಿ ಇರಬೇಕು. ಇದು ಪತ್ರಿಕೋದ್ಯಮದ ಮೂಲ ಮಂತ್ರ. ಇದು ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಎಲ್ಲರೂ ಒಂದು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಪತ್ರಕರ್ತರಾಗಲಿಕ್ಕೆ ಹೋಗಿ ಇಂತಹ ಒಂದು ದುರಂತ ಎದುರಾಗಿದೆ. ಯಾಕಂತ ಹೇಳಿದರೆ ಅವರಿಗೆ ಯಾವುದೇ ಬಾಧ್ಯತೆಗಳಿಲ್ಲ. ನಾಳೆ ಅವರ ಮೇಲೆ ಯಾರಾದರೂ ಒಬ್ಬರು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದರೆ ಅದನ್ನು ಡಿಪೆಂಡ್ ಮಾಡಲಿಕ್ಕೆ ಅವನಿಂದ ಸಾಧ್ಯ ಆಗೋದಿಲ್ಲ. ಬೇಕಾದರೆ ನೋಡಿ, ಇನ್ನೊಂದು 5 ವರ್ಷಗಳ ನಂತರ 6 ವರ್ಷಗಳ ನಂತರ ಇದೇ ಈ ವರ್ಷದಲ್ಲಿ ದಾಖಲಾಗಿರುವಂಥ ಪ್ರಕರಣಗಳು ವಿಚಾರಣೆ ನಡೆದು ಜಡ್ಜ್ಮೆಂಟ್ ಬಂದಾಗ ಗೊತ್ತಾಗುತ್ತೆ ಏನಾಗಿದೆ 6 ವರ್ಷದ ಹಿಂದೆ ಅಂತೇಳಿ. ಆಗ ನಾವು 6 ವರ್ಷದ ಹಿಂದಿನ ಫೈಲನ್ನು ಎತ್ಕೊಂಡು ಹೋಗಬೇಕು, 6 ವರ್ಷದ ಹಿಂದೆ ಏನಾಗಿದೆ ಅಂತ ನೋಡ್ಲಿಕ್ಕೆ. ಯಾಕಂದರೆ ಆ ಸಂದರ್ಭದಲ್ಲಿ ಈ ಫೀಲ್ಡಲ್ಲಿ ಇರುವವರು 6 ವರ್ಷದ ನಂತರ ಇರೋದಿಲ್ಲ. ಈಗ ಯಾರು ಈ ಫೀಲ್ಡಲ್ಲಿ ಇರ್ತಾರೋ ಅವರು 6 ವರ್ಷದ ನಂತರ ಈ ಫೀಲ್ಡಲ್ಲಿ ಇರ್ತಾರೆ ಅಂತ ಏನಿಲ್ಲ. ಅವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸೇರ್ಬೋದು, ಬೇರೆ ಬೇರೆ ವೃತ್ತಿಗಳಲ್ಲಿ ಹೋಗ್ಬೋದು. ಆದರೆ ಅವರು ಆಗ ಇರುವವರು 6 ವರ್ಷದ ಹಿಂದೆ ಏನಾಗಿದೆ ಅಂತ ನೋಡ್ಬೇಕು. ಜನರಿಗೆ ಮೆಮೊರಿ ಪವರ್ ಕಡಿಮೆ, ಹಿಂದೆ ಏನಾಗಿದೆ ಅಂತ ಗೊತ್ತೇ ಇರೋದಿಲ್ಲ. ಆದ್ದರಿಂದಾಗಿ ಇಂತಹ ಘಟನೆಗಳು ನಡೀತದೆ. ಇದು ಯಾವತ್ತಿಗೂ ಸಮಾಜಕ್ಕೆ ಡೇಂಜರ್. ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಬೇಕು. ಮತ್ತು ಇಂತಹ ಘಟನೆಗಳು ನಡೀಬೋದು ಎನ್ನುವಂತಹ ಮುನ್ಸೂಚನೆ ಇದ್ದರೂ ಸಹ ಸಕಾಲದಲ್ಲಿ ಎಚ್ಚೆತ್ತುಕೊಳ್ಳದೇ ಇರುವುದು ಆಡಳಿತ ವ್ಯವಸ್ಥೆಯ ದೌರ್ಬಲ್ಯ. ಸ್ಥಳೀಯ ಪೊಲೀಸರಿಗೆ ಮಾಹಿತಿಗಳು ಇತ್ತು, ಸ್ಥಳೀಯ ಪೊಲೀಸರು ಇದನ್ನು ಹ್ಯಾಂಡಲ್ ಮಾಡಬೇಕಿತ್ತು. ಹ್ಯಾಂಡಲ್ ಮಾಡ್ತಾ ಇದ್ರೆ ಇಂಥ ಆಗ್ತಾ ಇರಲಿಲ್ಲ. ಅದು ಅಲ್ಲಿಗೆ DSP, SP, IG ಎಲ್ಲರೂ ಹೋಗಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕಂತಂದರೆ ಅಲ್ಲಿ ಹೆಚ್ಚು ಜನ ಸೇರಿದರೆ ಒಂದು 500-600 ಮಂದಿ, 1,000 ಮಂದಿ ಘಟನೆ ಸ್ಥಳದಲ್ಲಿ ಸೇರಿರ್ಬೋದು, ಪೊಲೀಸ್ ಸ್ಟೇಷನ್ ಎದುರು ಸೇರಿರ್ಬೋದು, ಇಲ್ಲಿ ಉಜಿರೆಯ ಬೆನಕ ಆಸ್ಪತ್ರೆ ಎದುರು ಸೇರಿರ್ಬೋದು. ಅಂಥ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸಿಗೆ ಸಾಧ್ಯ ಇತ್ತು. ಅದರಿಂದಾಗಿ ಅಲ್ಲಿ ಅದಕ್ಕಿಂತ ಜಾಸ್ತಿ ಹಿಂಸಾಚಾರಗಳೇನು ನಡೆದಿಲ್ಲ. ಒಂದು 3 ಮಂದಿ ಯೂಟ್ಯೂಬರ್ಗಳಿಗೆ ಹೊಡೆದಿದ್ದಾರೆ, ಹೊಸ ಕೈಯಿಂದ ಹೊಡೆದದ್ದು, ಏನಾದ್ರು ಆಯುಧದಿಂದ ಅಲ್ಲ. ಕ್ಯಾಮರಾವನ್ನು ಕೆಳಗೆ ಹಾಕಿದ್ರೆ ಕ್ಯಾಮರಾ ಡ್ಯಾಮೇಜ್ ಆಗೇ ಆಗುತ್ತೆ, ಮೈಕನ್ನು ಹೊಡೆದ್ರೆ ಡ್ಯಾಮೇಜ್ ಆಗೋದು ಹಾಗೇ ಆಗುತ್ತೆ. ಯಾಕಂದ್ರೆ ಅದು ಎಲೆಕ್ಟ್ರಾನಿಕ್ ಸೊತ್ತುಗಳು. ಆದ್ದರಿಂದಾಗಿ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಮತ್ತೆ ನೀವು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬರನ್ನು ಸಂದರ್ಶನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದೊಂದು 10 ಮಂದಿ ನಿಂತುಕೊಂಡು ನೋಡ್ತಾ ಇರ್ತಾರೆ. ನೀವು ಅಶೀಲೋಟ ಏರಿಯಾದಕ್ಕೆ ಹೋಗಿ ಸಂದರ್ಶನ ಮಾಡೋದಲ್ಲ, ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಿರೋದು. ಒಂದು 10 ಮಂದಿ ನೋಡ್ತಾ ಇರ್ತಾರೆ. ನೀವು ಅಭಿಪ್ರಾಯ ಕೇಳುವುದು ಅವರ ಅಭಿಪ್ರಾಯವನ್ನು ನೀವು ಕೇಳಬೇಕೆ ಹೊರತು ನಿಮ್ಮ ಧೋರಣೆಯನ್ನು ನೀವು ಅವರ ಮೇಲೆ ಹೇರಬಾರ್ದು. ಇದು ಪತ್ರಿಕೋದ್ಯಮದ ಒಳ್ಳೆಯ ಲಕ್ಷಣ ಅಲ್ಲ. ಅವರು ಹೇಳೋದು ಏನು ಹೇಳ್ತಾರೆ, ಮೈಕೆ ಹಿಡಿಯಿದೆ, ಅವ್ರು ಹೇಳೋದನ್ನೆಲ್ಲ ಹೇಳ್ತಾರೆ.
ಅವರು ಹೇಳಿದ್ರನ್ನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸಮಾಜಕ್ಕೆ ಕೊಡಬೇಕು. ಹೊರತು ಅವರು ಹೇಳಿದನ್ನೆಲ್ಲ ನೀವು ಲೈವ್ ಆಗಿ ತೋರಿಸುವುದಲ್ಲ, ಅದನ್ನು ಕಟ್ ಮಾಡಿಯೇ ಕೊಡಬೇಕು. ಯಾರಾದರೂ ಒಬ್ಬರು ವೈಯಕ್ತಿಕ ಉದ್ದೇಶದಿಂದ ಯಾರಿಗಾದರೂ ಬೈತಾ ಇದ್ರೆ ಅದು ಸಾರ್ವಜನಿಕ ಚರ್ಚೆಯ ಸೊತ್ತು ಆಗಬಾರ್ದು ಅಂತ ರಿಸ್ಟ್ರಿಕ್ಷನ್ ಇಟ್ಕೊಳ್ಬೇಕು. ಇಟ್ಕೊಂಡ್ರೆ ಇಂತಹ ಸಮಸ್ಯೆಗಳು ಸೃಷ್ಟಿಯಾಗುವುದಿಲ್ಲ ಅಂತ ಹೇಳಿ. ಇವಾಗ ನಮ್ಮ ಜೊತೆಗೆ ಏನು ಯೂಟ್ಯೂಬರ್ ಅಜಯ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಿನ್ನೇನು ಹಲ್ಲೆ ಆಗಿದೆ ಯೂಟ್ಯೂಬರ್ಗಳ ಮೇಲೆ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಇದನ್ನು ಖಂಡಿಸ್ಲೇಬೇಕು ಮೇಡಮ್. ಯಾಕೆಂತ ಹೇಳಿದ್ರೆ ಅವರಿಗೆ ಏನಾದ್ರೂ ಅವಹೇಳನ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಹೋಗ್ಬೋದಿತ್ತು. ಅಲ್ಲೇ ನಡೆಸ್ತಾರೆ ಅಂತ ಹೇಳಿದ್ರೆ ಇದು ಮಾಧ್ಯಮ ಮಿತ್ರರಿಗೆ ಅಥವಾ ಒಂದು ಯೂಟ್ಯೂಬರ್ಸ್ಗೆ ಅಂತ ಹೇಳಿದ್ರೆ ಸತ್ಯನಿಷ್ಠೆಯ ವರದಿ ಮಾಡುವಂತಹ ಯೂಟ್ಯೂಬರ್ಸ್ಗೆ ಈ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಬದುಕ್ತಾ ಇದ್ವಿ ಅನ್ನುವಂತಹ ವಿಚಾರದಲ್ಲೂ ಕೂಡ ಯೋಚನೆ ಮಾಡ್ಬೇಕಾದಂತ ವಿಷಯ. ಅಂದ್ರೆ ಅಲ್ಲಿ ನಿಜವಾಗಿ ಆಗಿರುದೇನು ಅಂತ, ಅಂದ್ರೆ ಅವರು ಏನು ಹಲ್ಲೆ ಮಾಡ್ಲಿಕ್ಕೆ ಬಂದ್ರು ಅಂತ ಇಲ್ಲ. ನಿನ್ನೆ ಇವರು ಬಿಗ್ ಬಾಸ್ ಖ್ಯಾತಿಯ ರಜತ್ ರವರು ಗಿರೀಶ್ ಮಟ್ಟನ್ ಅವ್ರು ಮೀಟ್ ಮಾಡಿ ನಂತರ ಸೌಜನ್ಯ ಮನೆಗೆ ಹೋಗಿದ್ರು. ಸೊ ಆ ಟೈಮ್ ಅಲ್ಲಿ ನಾವು ಅವರ ಬೈಟ್ ಬೇಕಾಗಿತ್ತು. ಸೊ ಹಾಗಾಗಿ ರಜತ್ ರವರಿಗೆ ಅವರ ಜೊತೆಗೆ ನಮ್ಮ ಕ್ಯಾಮರಾಮ್ಯಾನ್ ಕೂಡ ಇದ್ರು ಅಲ್ಲಿ. ಸೊ ನಾವು ಸ್ವಲ್ಪ ಇಲ್ಲಿ ಊಟ ಮಾಡುವಾಗ ಲೇಟ್ ಆಯ್ತು ಅಂತ ಹೇಳಿದ್ರೆ ನಿನ್ನೆ ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತಲ್ಲ ಬುರುಡೆದು, ಇಲ್ಲಿ ಊಟ ಮಾಡಿ ಹೋಗುವಾಗ ಲೇಟ್ ಆಯ್ತು. ಈಗ ಬರ್ತೀವಿ ಅಂತೇಳಿ ಹೇಳಿದಾಗ ಸೊ ಅವ್ರು ಹೇಳಿದ್ರು ಇಲ್ಲ ಸರ್ ಅರ್ಜೆಂಟ್ ಆಗಿ ಬ್ಯಾಂಗ್ಳೂರ್ ಹೋಗ್ಬೇಕು, ದಾರಿ ಮಧ್ಯೆ ಸಿಗ್ತೀನಿ, ಅಲ್ಲೇ ಬೈಟ್ ಕೊಡ್ತೀನಿ ಅಂತ ಹೇಳಿ. ಸೊ ಓಕೆ ಸರ್ ಅಂತ ಹೇಳುವಾಗ ಅಲ್ಲಿ ಪಾಂಗಲ ರಸ್ತೆಯ ಕ್ರಾಸ್ ಇದೆ ಅಲ್ವಾ, ಅಲ್ಲಿ ದಾರಿ ಮಧ್ಯೆ ಸಿಕ್ತರು ನಮಗೆ. ಸಿಕ್ಕಾಗ ನಾವು ಅವತ್ತು ಇಂಟರ್ವ್ಯೂ ತಗೊಂಡ್ವಿ ಅಂತ ಹೇಳಿದ್ರೆ ಸೌಜನ್ಯನ ಮನೆಗೆ ಬಂದಿದ್ರಿ, ಏನು ವಿಷಯ ಅಂದ್ರೆ ವಿಸಿಟ್ ಮಾಡಿರೋ ವಿಚಾರದ ಬಗ್ಗೆ ಇಂಟರ್ವ್ಯೂ ತಗೊಂಡ್ವಿ, ಬೇರೆ ಏನು ಮಾತಾಡಿಲ್ಲ. ಸೊ ಹಾಗಾಗಿ ಏಕಾಏಕಿ ಒಂದು 15ರಿಂದ 50 ಜನ ಬಂದ್ರು. 15ರಿಂದ 50 ಜನ ಬಂದು ಏನು ನೀನು ಹರ್ಷೇಂದ್ರ ಕುಮಾರ್ ಮತ್ತು ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಅವಹೇಳನವಾಗಿ ಮಾತಾಡ್ತೀಯಾ, ಹಾಗಾಗಿ ಅದಕ್ಕೆ ನಾನು ಹೇಳಿದೆ ಅವರ ಬಗ್ಗೆ ನಾನು ಏನು ಅವಹೇಳನಕಾರಿಯಾಗಿ ಮಾತಾಡಿದ್ದೀನಿ, ಧರ್ಮಸ್ಥಳದ ಬಗ್ಗೆ ಏನು ಅವಹೇಳನಕಾರಿಯಾಗಿ ಮಾತಾಡಿದ್ದೀನಿ, ಏನಿದೆ ನಿಮ್ಮ ಹತ್ರ ಅಂತೇಳಿ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಇಲ್ಲ ನಿನ್ನನ್ನು ನಮ್ಮ ದನಿಗಳು ಸುಮ್ನೆ ಬಿಡೋಕೆ ಹೇಳಿಲ್ಲ ಅಂತ ಹೇಳಿ ನಂತರ ಹಲ್ಲೆ ಮಾಡೋಕೆ ಶುರು ಮಾಡಿದ್ರು. ಒಬ್ಬ ಹಿಂದ್ಗಡೆಯಿಂದ ಬಂದು ಕ್ಯಾಮರಾ ಕಿತ್ತಾಕೊಂಡ, ನಂತರ ಹಲ್ಲೆ ಮಾಡೋಕೆ ಶುರು ಮಾಡಿದ್ರು. ನಂತರ ಪೊಲೀಸರು ಬಂದ್ರು, ನಂತರ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಆಗಿದ್ವಿ. ಇಷ್ಟೊಂದಾದಂತ ಘಟನೆ. ಈ ಬಗ್ಗೆ ಇದು ಏನು ಪೊಲೀಸರು ನೀವೇನಾದ್ರೂ ದೂರು ನೀಡಿದ್ರ ಅಥವಾ ಪೊಲೀಸರು ಏನಾದ್ರೂ ಕ್ರಮ ಕೈಗೊಂಡಿದಾರ ಅಂತ? ಹೌದು, ಕಂಪ್ಲೇಂಟ್ ಆಗಿದೆ, ಈಗ FIR ದಾಖಲಾಗಿದೆ. ಗೊತ್ತಿಲ್ಲ ಕರೆಕ್ಟ್ ಆಗಿ ಸತ್ಯನೋ ಸುಳ್ಳ ಅಂತ ಹೇಳಿ ಗೊತ್ತಿಲ್ಲ. ಒಂದು 15 ಜನರು ಅರೆಸ್ಟ್ ಆದ್ರು ಅಂತ ಹೇಳಿ ಕೂಡ ಕೇಳ್ಪಟ್ಟೆ, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಅಜಯ್ ಅವರೇ. ಓಕೆ. ಸರಿ, ನಿನ್ನೆ ಏನು ಘಟನೆ ಆಗಿತ್ತು? ಇವರು ಕೂಡ ಅಲ್ಲೇ ಇದ್ರು. ಅದೇ ಯಾಕಂದ್ರೆ ಅವರು ಅದರಲ್ಲಿ ಸಂತ್ರಸ್ತರು, ಅವರ ಮೇಲೆ ಹಲ್ಲೆ ಆಗಿರೋದು. ಇವರ ಮೇಲೆ ಹಲ್ಲೆ ಮಾಡಿದ್ದು ನಿನ್ನೆಯ ಘಟನೆಗಲ್ಲ, ನಿನ್ನೆಯ ಕಾರಣಕ್ಕೆಲ್ಲ. ಅವರು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರನ್ನು ಸಂದರ್ಶನ ಮಾಡಿದಕ್ಕಾಗಿಯೂ ಅಲ್ಲ. ಕೆಲವು ದಿನಗಳಿಂದ ನಿರಂತರವಾಗಿ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಅಲ್ಲಿನ ಬಾಡಿ ಉತ್ಖನನ ಕಾರ್ಯದ ಮಧ್ಯೆ ಈ ರೀತಿಯಾಗಿ ಸುದ್ದಿಗಳನ್ನ ಹೊರಡ್ತಾ ಇದ್ರು. ಅದರ ಬಗ್ಗೆ ಸ್ಥಳೀಯರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಆ ಅಸಮಾಧಾನ ಅಲ್ಲಿ ಇವರು ಎದುರು ಸಿಕ್ಕಿದಂಥ ಸಂದರ್ಭದಲ್ಲಿ ಅದು ಸ್ಫೋಟಗೊಂಡು ಈ ಘಟನೆಗಳು ಆಗಿದೆ. ಒಟ್ಟಾರೆಯಾಗಿ ಇಂತಹ ಘಟನೆಗಳು ಅಲ್ಲಿ ನಡೆಯಬಾರದಿತ್ತು. ಯಾಕಂತ ಒಂದು ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ಗ್ರಾಮ, ಯಾವುದೇ ಗ್ರಾಮದಲ್ಲಿ ಒಂದು ಘಟನೆಗಳು ನಡೀತದೆ. ಅಂದರೆ ಒಂದು ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆಯಲ್ಲಿ ಇರುವಂತಹ ಗ್ರಾಮದಲ್ಲಿ ಅಂಥ ಘಟನೆಗಳು ನಡೆದರೆ ಆ ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರು. ಆದ್ದರಿಂದಾಗಿ ಅವರು ಅಲ್ಲಿನ ಸಾರ್ವಜನಿಕರು ಹೇಳುವುದಂತ ಹೇಳಿದರೆ ದೇವಸ್ಥಾನಕ್ಕೆ, ದೇವಸ್ಥಾನದ ಆಡಳಿತ ವರ್ಗಕ್ಕೆ ತೊಂದರೆ ಆಗಬಾರದು, ಕೆಟ್ಟ ಹೆಸರು ಬರಬಾರದು ಅಂತ ಹೇಳಿ ನಾವು ಸಾಕಷ್ಟು ಸಂಯಮವನ್ನು ವಹಿಸಿಕೊಂಡಿದ್ದೆವು. ಆದರೆ ಆ ಸಂಯಮವೇ ನಮ್ಮ ದೌರ್ಬಲ್ಯ ಅಂತ ಹೇಳಿ ತಿಳ್ಕೊಂಡಿದ್ರು. ಅದು ನಮ್ಮ ದೌರ್ಬಲ್ಯ ಅಲ್ಲ.
ಇಡೀ ಧರ್ಮಸ್ಥಳದಲ್ಲಿ ನಮಗೆ ಇಂತಹ ಒಂದು ಶಕ್ತಿ ಇದೆ. ನಾವೇ ಒಂದು 100-150 ಮಂದಿ ಆಟೋ ಡ್ರೈವರ್ಗಳಿದ್ದೇವೆ. ಎಲ್ಲ ಆಟೋ ಡ್ರೈವರ್ಗಳು ಸಹ ಅಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಯೂಟ್ಯೂಬ್ನಲ್ಲಿ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದಾರೆ. ಅಂದರೆ ಎಲ್ಲ ಆಟೋ ಡ್ರೈವರ್ಗಳನ್ನು ಒಂದು ದರೋಡೆಕೋರರ ಗುಂಪಿಗೆ ಅವರು ಸೇರಿಸಿದ್ದಾರೆ. ಇಲ್ಲಿ ಡಿ ನಂಬರ್ ಎನ್ನುವಂಥ ವ್ಯವಸ್ಥೆ ಇದೆ ಆಟೋ ಮತ್ತು ಜೀಪ್ಗಳಲ್ಲಿ. ಡಿ ಅಂದರೆ ಏನಂತ ಹೇಳಿದ್ರೆ ದರೋಡೆಕೋರರು ಅಂತ ಹೇಳಿ ಈ ರೀತಿಯಾಗಿ ಅವರು ಪ್ರಪಗಂಡ ಮಾಡಿದ್ದಾರೆ. ಆದರೆ ಹೊರಗಿನ ಊರಿಂದ ಬರುವಂತಹ ಭಕ್ತಾದಿಗಳಿಗೆ ಯಾವ ಮೆಸೇಜ್ ಓದಂತಾಯಿತು ನಮ್ಮ ಬಗ್ಗೆ, ಅದರಿಂದ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದೆವು. ಆ ಸಂದರ್ಭದಲ್ಲಿ ಸರಿಯಾದ ಉತ್ತರ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅಂತೇಳಿ ಅವರ ಸಮಜಾಯಿಸಿ ಇರೋದು. ಒಟ್ಟಾರೆಯಾಗಿ ಯಾವ ಸಮಜಾಯಿಸಿ ಇದ್ರೂ ಸಹ ಹಲ್ಲೆ ಮಾಡುವಂತಹ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತಹ ಕೃತ್ಯಗಳು ಅದು ಕ್ರಿಮಿನಲ್ ಕೃತ್ಯ. ಅದರ ಬಗ್ಗೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಆ ಕೃತ್ಯದಲ್ಲಿ ಒಳಗೊಂಡಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಗಳು ಆಗಲೇಬೇಕು. ಅದು ಎಲ್ಲರ ಒತ್ತಾಯವೇ. ಅದೇ ರೀತಿ ಗಾಯಗೊಂಡವರ ಅಭಿಪ್ರಾಯವನ್ನು ಕೇಳಲು ಹೋದಂತಹ ಸ್ಯಾಟಲೈಟ್ ಮಾಧ್ಯಮದ ವರದಿಗಾರರು ಮತ್ತು ಕ್ಯಾಮರಾಮ್ಯಾನಿಗೂ ಹಲ್ಲೆ ಮಾಡಿದ್ದಾರೆ ಉಜಿರೆಯಲ್ಲಿ. ಅದರಲ್ಲಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರು, ಸಮೀರ್ MD, ಟಿ ಜಯಂತ್ ಇವರ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿದೆ. ಅವರ ಮೇಲೂ ಕಾನೂನು ಕ್ರಮಗಳು ಮುಂದೆ ಜರುಗ್ತದೆ. ಯಾಕಂತ ಹೇಳಿದರೆ ಪೊಲೀಸರು ಇದರಲ್ಲಿ ನಿಷ್ಪಕ್ಷಪಾತವಾಗಿ ಇಷ್ಟರವರೆಗೆ ತನಿಖೆ ನಡೆಸ್ತಿದ್ರೆ ವರ್ತಿಸಿದ್ದಾರೆ. ಮತ್ತೆ ಈ ಎಲ್ಲ ಘಟನೆಗಳು ಕ್ರಿಯೇಟ್ ಆಗಲಿಕ್ಕೆ, ನೀವು ಸೃಷ್ಟಿ ಆಗಲಿಕ್ಕೆ ಕಾರಣ ಏನಂತಾಗಬೇಕಲ್ಲ, ಎರಡು ಗುಂಪುಗಳು ಕ್ರಿಯೇಟ್ ಆಗಲಿಕ್ಕೆ ಏನು ಕಾರಣ ಅಂತಾಗಬೇಕಲ್ಲ. ಅಲ್ಲಿ ನಡೀತಿರುವುದು ಏನು? ಒಬ್ಬ ಅನಾಮಿಕ ವ್ಯಕ್ತಿಯೊಬ್ಬ ನೀಡಿದಂಥ ದೂರಿನ ಹಿನ್ನೆಲೆಯಲ್ಲಿ ಆಗಿರುವಂತಹ SIT ತಂಡ ಆ ದೂರಿನ ಸತ್ಯಾಸತ್ಯೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಕಳೆದ 10 ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ. ಆಯ್ತಾ? ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಿರುವಂತಹ ಕಾರ್ಯಾಚರಣೆ. ಅಂತಹ ಕಾರ್ಯಾಚರಣೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಜವಾಬ್ದಾರಿಗಳಿವೆ. ಯಾರು ಅದನ್ನು ಮುಚ್ಚಿ ಹಾಕಲಿಕ್ಕೆ ಆಗೋದಿಲ್ಲ. ದೂರು ಕೊಟ್ಟ ಅನಾಮಿಕ ಹೇಳಿದಂಥ ಮಾತುಗಳು ಸತ್ಯವೋ ಸುಳ್ಳು, ಈ ವಿಚಾರದಲ್ಲಿ ತನಿಖೆ ಆಗಬೇಕು. ತನಿಖೆ ವರದಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಬೇಕು. ಒಂದು ವೇಳೆ ದೂರುದಾರ ಸುಳ್ಳು ಹೇಳಿದ್ದು ಅಂತಾದರೆ ದೂರುದಾರನ ಮೇಲೆಯೇ ಕಾನೂನು ಕ್ರಮ ಆಗುವುದು. ದೂರುದಾರ ಹೇಳಿದ್ದು ಸತ್ಯ ಅಂತ ಆದರೆ ಅದನ್ನು ಯಾರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು. ಯಾಕಂದ್ರೆ ತನಿಖೆ ಅಂದ್ರೆ ಹಾಗೆ, ಒಂದು ವಿಶೇಷ ತಂಡ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ತನಿಖೆ ಮಾಡ್ತದಂತ ಇದ್ರೆ ಅದು ಅಂತಿಮವಾಗಿ ಗುರಿ ಮುಟ್ಟಲೇಬೇಕು. ಗುರಿ ಮುಟ್ಟದಿದ್ರೆ ಅಂತಹ ಒಂದು ತಂಡಕ್ಕೆ ಯಾವುದೇ ರೀತಿಯ ಉತ್ತರದಾಯಿತ್ವ ಇರುವುದಿಲ್ಲ. ಅದರಿಂದಾಗಿ ಅಂತ ಒಂದು ತನಿಖೆ ಆಗುವಾಗ ನಾವು ಅದನ್ನು ವೆಯ್ಟ್ ಮಾಡಲೇಬೇಕು. ಅಷ್ಟು ಮಂದಿ ಅಧಿಕಾರಿಗಳು ಆ ಕಾಡಿನಲ್ಲಿ, ಆ ಮಳೆಯ ಮಧ್ಯೆ, ಆ ಜೀರುಂಡೆಗಳ ಹಿಂಸೆಯನ್ನು ತಡೆದುಕೊಂಡು, ಯಾರು ಸಣ್ಣ ದರ್ಜೆಯ ಅಧಿಕಾರಿಗಳಲ್ಲ, ಅಸಿಸ್ಟೆಂಟ್ ಕಮಿಷನರ್ ದರ್ಜೆಯ ಅಧಿಕಾರಿ ಕಂದಾಯ ಇಲಾಖೆಯಲ್ಲಿದ್ದಾರೆ, ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆಯ IPS ದರ್ಜೆಯ ಅಧಿಕಾರಿಗಳಿದ್ದಾರೆ. ಅವರು ಒಂದು ಗುಡ್ಡೆಯಲ್ಲಿ ಸತತವಾಗಿ 10 ದಿನಗಳ ಕಾಲ ಒಂದು ಹೆಣ ಹುಡುಕ್ತಾರೆ ಅಂತ ಹೇಳಿದರೆ ಇಡೀ ದೇಶದ ಚರಿತ್ರೆಯಲ್ಲಿ ಇದು ಮೊದಲ ಬಾರಿಗೆ ನಡೆಯುವಂಥದ್ದು. ಇಡೀ ದೇಶದ ಚರಿತ್ರೆಯಲ್ಲಿ ಇಷ್ಟು ಮಂದಿ ಅಧಿಕಾರಿಗಳು ಮೂಳೆ ಹುಡುಕ್ತಾ ಇದ್ದಾರೆ. ಅದು ಸಹ 10-15 ವರ್ಷಗಳ ಹಿಂದಿದ್ದು ಅಂತೇಳಿ. ಹಾಗಾದ್ರೆ ಸತ್ತವ ಎಂತವ ಅಂತ ಹೇಳ್ಬೇಕಲ್ಲ. ಅವನೇನೋ ಅಗರ್ಭ ಶ್ರೀಮಂತನೋ ಇಲ್ಲದ್ರೆ ಯಾವುದಾದ್ರೂ ಒಂದು ಪ್ರತಿಷ್ಠಿತ ಕುಟುಂಬದವನು, ಇದು ಅಂಥವ್ರು ಯಾರೂ ಇಲ್ಲ. ಇದು ಅವರು ಹುಡುಕ್ತಾ ಇರುವುದು ಅಪರಿಚಿತ ಮೃತದೇಹಗಳನ್ನು, ಎಲ್ಲಿಂದಲೋ ಬಂದು ಎಲ್ಲಿ ಸತ್ತವರನ್ನು, ಸರಿಯಾದ ವಿಳಾಸ ಹೆಸರು ಇಲ್ಲದಂಥವರನ್ನು, ಅಂಥವರ ಮೃತದೇಹಗಳನ್ನು ನೀವು 20-25 ವರ್ಷಗಳ ನಂತರ ಹುಡುಕ್ತಾ ಇದ್ದೀರಿ. ಅಲ್ಲಿ ಸರಿಯಾದ ಮೂಳೆಗಳು ಸಿಗ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಅದು ಸಹ ಮಣ್ಣಾಗಿ ಹೋಗುವಂಥ ಸಾಧ್ಯತೆಗಳೇ ಜಾಸ್ತಿ.
ಅಂಥದ್ದನ್ನು ಹುಡುಕ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಸತ್ಯವನ್ನು ಹುಡುಕ್ತಿದ್ದೀರಿ ಅಂತ ಅರ್ಥ. ನಿಮಗೆ ಅಲ್ಲಿ ಮೂಳೆ ಸಿಗಬೇಕು, ಅದರಲ್ಲಿ ನಾವು ಸತ್ಯವನ್ನು ಹುಡುಕ್ಬೇಕಂತಲ್ಲ. ನೀವು ಯಾವುದೋ ಒಂದು ಸತ್ಯವನ್ನು ಹುಡುಕ್ತಾ ಇದ್ದೀರಿ. ಒಂದು ಧರ್ಮಕ್ಷೇತ್ರದ ಮೇಲೆ ಕಳೆದ 13 ವರ್ಷಗಳಿಂದ ನಡೀತಿರುವಂಥ ನಿರಂತರ ಅಪಪ್ರಚಾರವನ್ನು ನಿಲ್ಲಿಸಬೇಕು ಮತ್ತು ಅದರ ಸತ್ಯಾಸತ್ಯತೆ ಏನು ಜನರಿಗೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ನೀವು ಇಂತಹ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅದರಿಂದಾಗಿ ನಾವು ಎಲ್ಲರೂ ಅದನ್ನು ಸಾವಕಾಶವಾಗಿ ವೀಕ್ಷಿಸಬೇಕೇ ಹೊರತು, ನೋಡಬೇಕೇ ಹೊರತು, ಯಾವುದು ಅಂತಿಮವಾಗಿ ತೀರ್ಮಾನ ಬಹಿರಂಗವಾಗ್ತದೆ ಅಲ್ಲಿವರೆಗೆ ಕಾಯಬೇಕು. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು, ವಿರೋಧ 2 ಗುಂಪುಗಳಾಗಿದೆ ಅಂತ ಹೇಳಿ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ನಿನ್ನೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದರು, ಅಲ್ಲಿ ನಮ್ಮವರಿಗೆ ಹೊಡೆದವರೆಲ್ಲ ಅಲ್ಲ ರಿಕ್ಷಾ ಡ್ರೈವರ್ಗಳು, ಅವರು ಉಜಿರೆಗೆ ಬರಲಿ. ಹೇಗೋ ಅವರು ಉಜಿರೆಗೆ ಬರಲೇಬೇಕು. ಯಾವುದಕ್ಕೆ ಬರಬೇಕು ರಿಕ್ಷಾ ಡ್ರೈವರ್ಗಳು ಉಜಿರೆಗೆ? ಯಾಕಂತ ಹೇಳಿದರೆ ಇಡೀ ಧರ್ಮಸ್ಥಳ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮ. ಇದು ಯಾವುದು ಬೀಡಿ ಸಿಗರೇಟು ಧೂಮಪಾನ ಮುಕ್ತ ಗ್ರಾಮ, ಬೀಡಿ ಸಿಗರೇಟು ಮಾರಾಟಗಳು. ಅದಕ್ಕಾಗಿ ಧರ್ಮಸ್ಥಳ ಗ್ರಾಮದವರು ಉಜಿರೆಗೆ ಬರಲೇಬೇಕು. ಆಗ ಉಜಿರೆಗೆ ಅದಕ್ಕಾದ್ರೂ ಬರ್ತೀರಲ್ಲ ನೀವು, ನಾವು ನಿಮ್ಮ ಮೇಲೆ ಇದು ಮಾಡ್ತೇವೆ ಅಂತೇಳಿ. ಆಗ ಈಗ ಧರ್ಮಸ್ಥಳದವರು ಹೇಳ್ತಾರೆ, ನೀವು ಯಾವುದಕ್ಕಾದ್ರೂ ಧರ್ಮಸ್ಥಳಕ್ಕೆ ಬರ್ತೀರಲ್ಲ, ನೇತ್ರಾವತಿ ಗಡಿ ದಾಟ್ತೀರಲ್ಲ ಅಂತೇಳಿ. ಅದರಿಂದಾಗಿ 2 ಗ್ರಾಮಗಳ ಮಧ್ಯೆ ಒಂದು ಸಂಘರ್ಷ ಏರ್ಪಡುವಂಥ ಸ್ಥಿತಿ ಯಾವತ್ತೂ ನಿರ್ಮಾಣ ಆಗಬಾರ್ದು. ಯಾಕಂದರೆ ಧರ್ಮಸ್ಥಳದವರು ಉಜಿರೆಗೂ ಹೋಗಬೇಕು, ಉಜಿರೆಯವರು ಧರ್ಮಸ್ಥಳಕ್ಕೂ ಹೋಗಬೇಕು. ಅಲ್ಲಿ ಯಾವತ್ತು ಅಂತಹ ಕಂದಕ ನಿರ್ಮಾಣ ಆಗಿಲ್ಲ. ಈ ಒಂದು ವಿಚಾರದಲ್ಲಿ ಯಾವುದೋ ಒಂದು ಸಂಶಯಗಳನ್ನು, ಯಾವುದೋ ಒಂದು ಇಡನ್ ಎಜೆಂಡನ್ನು ಇಟ್ಟುಕೊಂಡು 2 ಗ್ರಾಮಗಳ ಮಧ್ಯೆ ಒಂದೇ ಧರ್ಮದ ವ್ಯಕ್ತಿಗಳ ಮಧ್ಯೆ, ಒಂದೇ ಧರ್ಮದ ವ್ಯಕ್ತಿ, ಎಲ್ಲರೂ ಹಿಂದೂಗಳೇ, ಯಾರು ಇದರಲ್ಲಿ ಅನ್ಯಕೋಮಿನವರಿಲ್ಲ, ಅಂಥವರ ಮಧ್ಯೆ ಇಂತಹ ಒಂದು ಪ್ರಯತ್ನಗಳು ನಡೀಬಾರ್ದು. ಸರ್, ಇದಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres
are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.